ಬಂದು ಯಾರು ಜಗಳ ಅಂತೂ ಮಾಡ್ತಿಲ್ಲ, ಯಾಕಂದ್ರೆ ನಾನಂತೂ ಹೊಟ್ಟೆ ಕಳ್ಸೋದು, ಹಂಗಾಗಿ ನಮ್ಮ ಮನೆ ಹತ್ರ ಯಾರು ಬರ್ತಿಲ್ಲ. ಧರ್ಮಸ್ಥಳದ ಹೆಸರಿನಲ್ಲಿ ಹುಂಡಿಗಾಗ್ತೀರಾ, ಕುಂದು ಕೊಟ್ಬಿಡ್ತೀರಾ, ಇದೆಲ್ಲ ಮಾರಾಟ ಮಾಡಿ ದುಡ್ಡು. ಧರ್ಮಸ್ಥಳದವರು ತುಂಬಾ ಕಷ್ಟ ಕೊಡ್ತಾ ಇದಾರೆ ನಮ್ಗೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅವರು ರಕ್ಷಣೆ ಮಾಡ್ತಾ ಇಲ್ಲ. ಅವ್ರು ಬೀದಿನಲ್ಲಿ ಎಳ್ಕೊಂಡು ಹೋಗಿ ಎಲ್ಲರೂ ಒಗ್ಗಟ್ಟಾಗಿ ಹೊಡಿಬೇಕು. ಎಲ್ಲ ಕಣ್ಮುಚ್ಕೊಂಡು ಹೊರಟೋಗ್ಬಿಡ್ತೀರಾ, ಧರ್ಮಸ್ಥಳಕ್ಕೆ ಹೋಗ್ಬರ್ತೀವಿ. ಇಲ್ಲ ಮಾಡ್ಕೋಬೇಕಮ್ಮ, ಹಂಗೆ ಹಿಂಗೆ ಅಂತ ಇಲ್ಲ ಸರ್, ನೀವು ಕೊಡೋದ್ರಲ್ಲಿ ನಾವು ಇಲ್ಲ ಮಾಡ್ಕೋಬೇಕು. ಹೊಟ್ಟೆ ಅನ್ನ ತಿಂತೀರಿ ಅವ್ರು ತಿಂತೀರ ಅಂತ ಇವ್ರು ತಗೊಂಡ್ ಕೊಡ್ತಾರ ಅದನ್ನ. ನಾವು ಎದ್ದು ನಿಂತ್ಕೊಂಡ್ರೆ ಅವ್ರು ಓಡೋಗ್ತಾರೆ. ನೀವ್ ಎದ್ದು ನಿಂತ್ಕೊಳ್ಳೋ ಕೆಲಸ ಮಾಡಿ. ಧರ್ಮಸ್ಥಳದ ಬಂದು ಸಾಲ ತಗೊಂಡಿದ್ದೆಲ್ಲ ಕಟ್ಬೇಕಂತ ಬುದ್ಧಿ ಇಲ್ವಾ ನಿಮ್ಗೆ? ನಿಮ್ಮನ್ನ ಅವಮಾನ ಮಾಡಿರ್ತಕ್ಕಂಥವ್ರನ್ನ ಬೀದಿಗೆ ಎಳೆದು ನಿಮ್ಮನ್ನ ಕಟ್ಟೋದು ಇಲ್ಲ ಸರ್, ಅದೇನ್ ಮಾಡೋ ಬಗ್ಗೆ ಕಟ್ಟಲ್ಲ ನಾವು. ಇನ್ನು ಸ್ವಲ್ಪ ಹೊತ್ತಿದ್ದಿದ್ರೆ ಆ ಮಗು ಸತ್ಯ ಹೋಗ್ತಿತ್ತು ಸರ್. ಕಾಣ್ತೀರಾ? ಹೋಗಲೇ ಸಿವಿಲ್ ಕಟ್ಗೆ ನನ್ಗೇನಾಗ್ಬೇಕು ಹೇಳಿ. ಅವಮ್ಮ 4 ಸತಿ ಸರ್ ಮೇಣ್ ಹಾಕೊಂಡಿರೋದು. ಅವಮ್ಮ 4 ಸತಿ ಮೇಣ್ ಹಾಕೊಂಡಿರೋದು. ಹೋಗ ಕೋರ್ಟ್ಗೆ ಹೋಗೋ, ನೀನು ನೋಟಿಸ್ ಕಳ್ಸು. ನೋಟಿಸ್ ಕಳ್ಸೋರು ನಾನು ಕಟ್ಟಲ್ಲ, ನಾನು ಉತ್ತರ ಕೊಡ್ತೀನಿ, ನನ್ನ ಮನೆ ಜಪ್ತಿ ಮಾಡ್ತೀಯ, ನೋಟಿಸ್ ಕಳ್ಸು. ಹೆಣ್ಮಕ್ಳು ಬಂದು ಎಲ್ಲರೂ ಹೊರಗಡೆ ಹೋಗ್ತಾರೆ ಅಂತಂದ್ರೆ ಅವ್ರ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಕಟ್ಬೇಡಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೋಟಿಸ್ ಕೊಡೋ ಬೋಳಿ ಮಗನೇ ಹೋಗಿ ನಾನು ಕೋರ್ಟಲ್ಲಿ ಬಂದು ಉತ್ತರ ಹೇಳ್ತೀನಿ ಅಂತ ಹೇಳಿ. ಆಧಾರ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡಿಸ್ತೀವಿ ನಿಮ್ಮವ್ವ ಅಂತ ಎದರ್ಸಿ ಕಟ್ಟಿಸ್ಕೊಂಡು ಹೋಗ್ತಿದಾರೆ ಸರ್. ಯಾವುದೇ ಕಾರಣಕ್ಕೆ ಬಂದು ಹೇಳಿದ್ರು ಆಧಾರ್ ಕಾರ್ಡ್ ಆಗ್ಲಿ, ಖಾಲಿ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಳ್ಳೋದಾಗ್ಲಿ, ಆಮೇಲೆ PRC ಅಮೌಂಟ್ ಎಲ್ಲಿಗೆ ಹೋಗುತ್ತೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಎಲ್ಲರೂ ಹೇಳಿದ್ದೀನಿ ಸರ್ ನಾವು. ಅವಮಾನ ಆಗಿದೆಲ್ಲ ಉಳಿಯ ಸ್ಟೇಷನ್ ನಲ್ಲಿ, ಅದಕ್ಕೆ ತಕ್ಕ ಶಾಸ್ತಿ ಮಾಡೋಣ. ನಾ ಇರೋದು 2 ಸಂಘದಲ್ಲಿ, ಧರ್ಮಸ್ಥಳ ಮತ್ತೆ ಗ್ರಾಮೀಣಕೂಟ. ನಮ್ಮ ಮನೆ ಹತ್ರ ಬಂದು ಯಾರು ಜಗಳ ಅಂತೂ ಮಾಡ್ತಿಲ್ಲ, ಯಾಕಂದ್ರೆ ನಾನಂತೂ ಹೊಟ್ಟೆ ಕಳ್ಸೋದು, ಹಂಗಾಗಿ ನಮ್ಮ ಮನೆ ಹತ್ರ ಯಾರು ಬರ್ತಿಲ್ಲ. ಬಿಟ್ರೆ ನಮ್ಗೆ ಯಾರು ಏನು ಪೋಸ್ಟ್ ಮಾಡ್ತಿಲ್ಲ. ಕಟ್ರಿ ಮುಂದೆ ಮನೆ ಕಟ್ರಿ ಅಂತ ಈಗಲೂ ಅಷ್ಟೇ ಬಂದು ಯಾಕೆ ಮಾಡ್ತಿದ್ದೀರಾ ಕಟ್ರಿ ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ಕೊಳ್ತೇನೆ. ನನ್ನ ಹತ್ರ ದುಡ್ಡಿಲ್ಲ ಸರ್, ನಮ್ಮ ಮೇಲೆ ಆದಾಗ್ಲೇ ಕಟ್ಟೋದು ನನ್ನ ಹತ್ರ ಇಲ್ಲ ಅಂತ ಹೇಳಿ. ಅವತ್ತು ಸೂರ್ಯೋದಯ ಸಂಘದಲ್ಲಿ ಅವ್ರ ಮನೆ ಹತ್ರ ಹೋದಾಗ ಗಲಾಟೆ ಮಾಡ್ತಾರೆ. ನಾನು ಹೋಗಿದ್ದೆ ಸರ್ ಅವ್ರ ಮನೆ ಹತ್ರ. ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ ಅಂತ ಒಂದು ವಿಡಿಯೋ ಮಾಡ್ಕೋಬೇಡ್ರಿ, ಯಾಕೆ ವಿಡಿಯೋ ಮಾಡ್ತಿದ್ದೀರಾ ಅಂತ ಅವ್ರು ಹೇಳಿದ್ರು. ನಾನು ಅದಕ್ಕೆ ಡೈರೆಕ್ಟ್ ಆಗಿ ಹೇಳಿದೆ ಸರ್, ನೀವು ಧೈರ್ಯವಾಗಿ ದುಡ್ಡು ಮಾಡಕ್ ಬಂದಿದ್ದೀರಾ ಅಂದ್ರೆ ನಾವು ವಿಡಿಯೋ ಯಾಕೆ ಮಾಡ್ಬಾರ್ದು, ಮಾಡೋ ವಿಡಿಯೋ ಅಂತ ಅವ್ರಿಗೆ ಡೈರೆಕ್ಟ್ ಆಗಿ ವಿಡಿಯೋ ಮಾಡಿದ್ರು ಸರ್ ನಾವು. ನೀವಿದ್ರ ಸಂಘದಿಂದ ನೀವಿದ್ರ ಇನ್ವಾಲ್ವ್ ಆಗ್ಬಾರ್ದು, ನೀವು ಕೇಳ್ಬಾರ್ದು. ಯಾರು ಕೇಳ್ಬಾರ್ದು ಅವ್ರ ಪರ ನಾವು ಮಾತಾಡಕ್ಕೆ ಬಂದಿದ್ದೀವಿ. ಅದ್ ಯಾವ ಕರ್ಕೊಂಡ್ಬರೋದು, ನಾವ್ ಇಲ್ಲೇ ಕೂತಿರ್ತೀವಿ ಅಂತ ಹೇಳಿ ನಾನು ಹೇಳ್ಬಿಟ್ಟೆ. ಒಂದು 2 ಸಲ ಕರ್ಸಿದ್ರು ಸರ್. ಕರ್ಸಾದ್ಮೇಲೆ ಅವ್ರಿಗೆ ಕಟ್ಟಲ್ಲ ಅಂತೆಲ್ಲ ನಾವ್ ಹೇಳಿದ್ರು. ಬಟ್ ಅವ್ರಂತೂ ಬೆಳಗ್ಗೆ ಎದ್ರು ಸಹ ಈಗ ಹೇಳ್ ಕಳ್ಸಿರ್ತೀವಲ್ಲ ಸರ್, ಮತ್ತಲ್ಲಿ ಬೆಳಗ್ಗೆ ಬಂದಿರ್ತಾರೆ. ಮತ್ತಲ್ಲ ಬೆಳಗ್ಗೆ ಬಂದು ಕಟ್ರಿ, ಅದೇ ಟೈಲ ಬೆಳಗ್ಗೆ ಎದ್ರು ಅದೇ ಅವ್ರು ಹೇಳೋ ಬರೀ ಕಟ್ರಿ ಅಂತ. ಈಗ ನಾನು ಏನ್ ಡಿಸೈಡ್ ಮಾಡ್ಬಿಟ್ಟಿದೀನಿ ಅಂದ್ರೆ ಸರ್, ಯಾವ್ದಾರ ಸಂಘ ನನಗಂತೂ ನಮ್ಮ ಮನೆ ಹತ್ರ ಯಾರು ಬರ್ಲಿ ಅಂತ ಕಾಯ್ತೀನಿ ಸರ್. ಯಾರು ಬರ್ತಿಲ್ಲ. ನಮಗೆ ಬೀದಿ ಜನ ಎಲ್ಲ ನೋಡ್ರು ಪರವಾಗಿ ನಮ್ಗೆ ಹೊಡೆದೇ ಕಳ್ಸದ್, ನಮ್ಗೆ ಬರ್ತಿಲ್ಲ ಯಾರು ನಿಮ್ಮದ್ರಲ್ಲಿ. ಪಾಪ ಇವ್ರ ಹತ್ರ ಹೋಗ್ತಾರೆ, ಒಂದು ಇವ್ರಿ ನಾನೆಲ್ಲೋ ಇರ್ತೀವಿ, ಫೋನ್ಗಳು ಮಾಡೋದು ಇಲ್ಲ ಸರ್ ನಮಗ್ ಬಂದ್ರಿ ಅಂತ. ಫೋನ್ಗಳು ಮಾಡಲ್ಲ. ಯಾವ ಆ ಟೈಮಲ್ಲಿ ಏನ್ ಮಾಡ್ತಾರೆ, ಇವ್ರು ಹೇಳಿ ಕಳಿಸ್ಬಿಡ್ತಾರೆ. ಮನೆಗಳಲ್ಲಿ ಯಜಮಾನಿದ್ರೆ ಗದ್ರಿಸಿ ಕಳಿಸ್ತಾರ. ಅವ್ರು ಗಂಡಸರು ಕೇಳ್ತಾ ಇಲ್ಲ ಜಾಸ್ತಿ, ಹೆಣ್ಮಕ್ಳನ್ನೇ ಜಾಸ್ತಿ ಪ್ರೋತ್ಸಾಗಿ ಕೇಳ್ತಿರೋದು. ಈ ನಮ್ಮೂರ ಸ್ಟೇಷನ್ ಅಲ್ಲಿ ನಮ್ಮೂರಿಗೆ ಏನೋ ಒಂದು ಸ್ಥಾನನೇ ಇಲ್ಲ ಸರ್. ಮಳೆ ಬರ್ತಾ ಇದೆ, ಆ ಮಳೆ ಬರೋದ್ರಲ್ವ ಈಚೆ ಹೋಗಿ ಅಂತ ಮೂಗ್ತಿದ್ದಾರೆ ಸರ್. ಅವ್ರು ಹೋಗ್ರಿ ಅಂತ ಹೇಳಿ. ಇವಾಗ ಇದನ್ನ ಮಾತ್ರ ನಾವು ಬಿಡಲ್ಲ ಸರ್. ನಾವು ಸೋಮವಾರ ದಿನ 4 ಗಂಟೆಗೆ ಸುರೇಶ್ ಬಾಬು ಅವ್ರು ಬರ್ತಾ ಇದ್ರೆ ನಾವು ಚಿಕ್ಕಮಕ್ಕಳಿಗೆ ಖಂಡಿತ ಹೋಗ್ತಾ ಇದ್ದೀವಿ ಸರ್. ಎಲ್ಲರೂ ನಾವು ಹೋಗಿ ಅವ್ರ ಹತ್ರ ಈ ವಿಚಾರವಾಗಿ ನಾವು ಮಾತಾಡ್ತೀವಿ ಎಸ್ಐ ಹತ್ರ. ಅವ್ರು ನಿಧಾನ ಪುಸ್ತಕ ನಮ್ಮ ಹತ್ರ ಮಾತಾಡಿಲ್ಲ ಸರ್. ಅವರು ಕಟ್ಟಿ ಅಂತ ಹೇಳಕ್ಕಿದ್ರೆ ಸರ್, ನಮ್ ದುಡ್ಡು ನಮ್ಗೆ ಕಟ್ಟೋದ್ ಗೊತ್ತಿಲ್ಲ. ಒಳ್ಳೆ ಸಿವಿಲ್ ಬಂದು ಹೇಳ್ಕೊಂಡ್ ಕುತ್ಕೊಂತಾರೆ. ಸಿವಿಲ್ ನಮ್ಮ ಅಪ್ಪ ಮೇಲೆ ನಮ್ಗೆಲ್ಲ ಸಂಘದ ತಾಂಡೆ ಮದುವೆ ಮಾಡಿದ್ದಾರೆ ಸರ್. ಈಗ ನಮ್ಮ ಮಕ್ಳುಗಳು ಓದ್ತೀವಿ ಅಂತ ಅನಿಸ್ತಾರೆ. ಎಲ್ಲ ಕೆಲಸ ಮಾಡಿ ಅವರು ಕಷ್ಟಪಟ್ಟು ಅವ್ರು ಓದ್ತಾರೆ, ನಾವು ಹೆಂಗ ಜೀವನ ನಡೆಸ್ಕೊಂತಾರೆ. ಫಸ್ಟ್ ಅವ್ರು ಹೇಳೋ ಉತ್ತರನೇ ನೀವು ಸಂಘ ತಗೊಂಡಿದ್ರಲ್ಲ ಕಟ್ರಿ ಅಂತ. ನಾವು ಒಂದ್ಸಲ ಫೋನ್ ಮಾಡಿದ್ರೆ ನಮ್ಗೆ ಹೇಳಿಲ್ಲ ಮಾಡ್ಕೊಡು. ಸುಮಾರು ಜನಕ್ಕೆ ಅವ್ರು ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ದಾರೆ ತಗೊಂಡಿದ್ದೀರಾ ಕಟ್ರಿ ಅಂತ. ಮಾತಾಡಕ್ ಹೋಗ್ತೇನೆ ನಾವು ಅದಕ್ಕೆ ಫೋನ್ ಮಾಡ್ಬೇಕಂತ. ನಾವು ಪೊಲೀಸ್ ಸ್ಟೇಷನ್ ಹೋಗೋದೇ ಬೇಡ ಅಂತಲೇ ಅನ್ಸೈತಿ. ಅದೇನ್ ತೀರ್ಮಾನ ಇದ್ ಮಾಡ್ತಾರೆ ಸುರೇಶ್ ಬಾಬು ಅವ್ರು ಕೇಳ್ತೀವಿ ಸರ್. ನಾವು ಅವ್ರ ಹತ್ರ ಅಂತೂ ಬಿಡಲ್ಲ. SI ಪರವಾಗಿ ನಾವು ಮಾತಾಡ್ತೀವಿ. ಅವ್ರಿಗಂತೂ ಬಿಡಲ್ಲ ನಾವು. ಅವ್ರು ಹೆಂಗ್ ಹಂಗೆ ಸ್ವಲ್ಪ ದೌರ್ಜನ್ಯವಾಗಿ ಏನೋ ಒಂಥರ ಮಾತಾಡಿದ್ರು ಅವತ್ತು. ಆ ಚೇರು ಸಹ ಅದು ಹಾಕೊಂಡಿರೋದಕ್ಕೆ ಮೋಹನಣ್ಣರು ಚೇರ್ ಯಾಕೆ ಕೊಟ್ಟಿದ್ದು ಅಂತ ಸಾಕೋದು ನನಗೆ ಸಕ್ಕತ್ತಿಂತ ಬೇಸರಾಗಿದೆ ಸರ್. ಅದು ಬಗ್ಗೆಯಾಗಿ ನಾವು ಮಾತ್ರ ಬಿಡಲ್ಲ ಸರ್. ಅವ್ರು ನಮ್ಮ ಹತ್ರ ಮಾತಾಡಿಲ್ಲ ಅಷ್ಟು. ಈಗ ಸಂಘರು ಕಂಡು ಆಚಾರ ಕೊಡ್ತಾರೆ. ಈಗ ಸ್ಟೇಷನ್ ನ್ಯಾಯ ಸಿಗಲ್ಲ. ನಾವ್ ಎಲ್ಲಿಗೆ ಹೋಗ್ಬೇಕು ಸರ್? ನಾವಿವಾಗ ಎಷ್ಟೊತ್ತಾದ್ರೂ ಫೋನ್ ಮಾಡ್ಲಿ, ರಮೇಶ್ ಅಣ್ಣವರು, ಮೋಹನ್ ಅಣ್ಣವ್ರು ಎಲ್ಲ ಮಂಜಣ್ಣವರೆಲ್ಲ ಫೋನ್ ಮಾಡಿ ಮಾತಾಡ್ತಾರೆ ಸರ್ ನಮ್ಮ ಹತ್ರ. ಎದುರುಬೇಡ್ರಿ ಅಂತಾನೆ ಅವ್ರು ನಮ್ಗೆ ಧೈರ್ಯ ಕೊಟ್ಟಿರೋಕ್ಕೆ ನಾವು ಮಾತಾಡ್ತಾ ಇದೀವಿ. ಎದ್ರಲ್ಲ ಸರಿ ಸರ್, ಅವ್ರು ಹೊಟ್ಟೆ ಕಳಿಸ್ಬೇಕು ಸರ್. ಒಂದು ಇಬ್ಬರಿಗೆ ಒಳಗೆ ಪೊಲೀಸ್ನಾಗ ಅವ್ರು ಹೋಗಿ ಹೇಳ್ಬೇಕು ಇಂಥ ಹೊಡ್ತಿದ್ದಾರೆ, ಹಿಂಗೆ ಅವ್ರು ನಮ್ಮನ್ನು ಕಳಿಸ್ಬೇಕು ಸರ್. ಆ ಪರಿಸ್ಥಿತಿ ಮತ್ತೆ ಮಾಡ್ತೀವಿ ಸರ್ ನಾವು.
ಧರ್ಮಸ್ಥಳ SKS ಇದ್ದೀನಿ ಗ್ರಾಮೀಣ ಕೂಟ SKS ಬಂದಿದ್ದೀನಿ ಸರ್ ಮನೆ ಹತ್ರ. ಅವರು ಫೋಟೋ ತಗೊಂಡಿದ್ರು ನಮ್ಮ ಮನೆಯಲ್ಲಿ. ನಾನು ಅಂದೆ ಬಂದಿದ್ದೀನಿ ಸರ್ ಫೋಟೋ ತಗೋಬೇಡಿ ನಾನು ವಿಡಿಯೋ ಮಾಡ್ಕೊಂತೀನಿ ಅಂತ ಹೇಳಿದೆ. ಅದೇ ವಿಡಿಯೋ ಮಾಡ್ಕೊಬಾರಮ್ಮ ಹಂಗೆ ಹಿಂಗೆ ಅಂತ ಹೇಳಿದ್ರು. ಇಲ್ಲ ಸರ್ ನೀವು ಫೋಟೋ ತಗೊಂಡ್ರೆ ನಾವು ವಿಡಿಯೋ ಮಾಡ್ಕೋಬೇಕು, ನಾವು ಸ್ಕೂಲ್ ತೋರಿಸ್ಬೇಕಲ್ಲ ಜನರಿಗೆ ಅಂತ ಹೇಳಿದ್ವಿ. ಅದಕ್ಕೆ ನೀವು ಹಿಂಗೆಲ್ಲ ಮಾತಾಡೋದ್ರೆ ತಂದು ಕಟ್ಟಬೇಕಾಯ್ತಾರಮ್ಮ, ಅವ್ರು ತಗೊಂಡಿದ್ದು ಜ್ಞಾನ ಇಲ್ವಾ ನಿಮಗೆ ಅಂತ ಹೇಳಿದ್ರು. ನಾವು ನಮ್ಮ ಮನೆ ಪಕ್ಕದಲ್ಲೂ ನಾವೆಲ್ಲ ಸೇರ್ಕೊಂಡು ಕಟ್ಟಿ ನಾವು ಕಟ್ಟಲ್ಲ ಅಂತ ಹೇಳ್ತೀವಿ. ನಾವು 4 ತಿಂಗಳು ಟೈಮ್ ಕೊಡ್ತೀವಿ. ಮಳೆ ಇಟ್ಕೊಂಡಿದ್ರೆ ವ್ಯಾಪಾರ ಬೀಳಲ್ಲ, ವ್ಯಾಪಾರ ಇದ್ರೆ ಹೊಟ್ಟೆ ತಿನ್ನಲ್ಲ ನಮ್ಮ ಅಂತ ಕೇಳಿದ್ರು. ಹೊಟ್ಟೆ ತಿನ್ನಲ್ಲ ಎಲ್ಲರೂ ತಿಂತಾರೆ ಸರ್, ನೀವು ತಿಂತಿದ್ದೀರಾ ನಾವು ತಿಂತಿದ್ದೀವಿ ಅಂತ ಹೇಳಿದ್ವಿ. ಆಗ ಅವ್ರು ಇದ್ದಾರೆ ಧರ್ಮಸ್ಥಳ ಮನೆ ಬಂದಿದ್ರು. ಬರೀ ಬುಕ್ಕಿ ನಮ್ಮ ಬುಕ್ಕಿಗೆ ಸೈನ್ ಮಾಡಿಲ್ಲ ಅವರು, ಬೇರೆ ಬುಕ್ ತಗೊಂಡು ಇದಕ್ಕೆ ಸೈನ್ ಮಾಡಿ ಅಂತ ಕುತ್ಕೊಂಡಿದ್ರು ಧರ್ಮಸ್ಥಳದವ್ರು. ನಾವಿದ್ದಾರೆ ಅಂದ್ರೆ ಇವರು ಅವ್ರಿಗೆ ಎಲ್ಲ ಟಾರ್ಚರ್ ಕೊಟ್ಟಿದ್ರು. ನಾನು ದುಡ್ಡೇ ಕಟ್ಟಿಲ್ಲಮ್ಮ, ನೀವು ಸೈನ್ ಏನ್ ಮಾಡ್ಬೇಕು ಅಂತ ಹೇಳಿದ್ರು. ಅವತ್ತು ಅವ್ರು ತಗೋಬೇಕಾದ್ರೆ ಕುತ್ಕೊಂಡಿದ್ವಿ ಮಾಡ್ತೀವಿ, ಇವತ್ತು ಕುತ್ಕೋಬೇಕಂಗೆ ಅಂತೇಳಿ ಬಾಯ್ ಮಾಡಿದ್ರು ಸರ್. ಅದು ಇನ್ನೊಂದು ಏನಂದ್ರೆ ರಮೇಶ್ ಶೆಟ್ಟಿ ಅವರು ಅದೊಂದು ಹೆಲ್ಪ್ ಮಾಡಿದ್ದಾರೆ ಸರ್ ನಮ್ಗೆ. ಅವತ್ತು ಮಾತಾಡ್ಸಿದ್ರು ನಮ್ಮ ಹತ್ರ. ಬಟ್ ನಮ್ ಧರ್ಮಸ್ಥಳದಲ್ಲಿ ಯಾವ್ದಾದ್ರು ನಾವು ಕಟ್ಲಿಲ್ಲ ಅಂದ್ರೆ ಏನೆಲ್ಲ ಅವ್ರು ದಾಖಲೆ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಹೇಳಿದ್ರು. ಅದ್ರ ಬಗ್ಗೆ ನಮ್ಗೆ ಮಾತ್ರ ಗೊತ್ತಿರ್ಲಿಲ್ಲ ಸರ್. ನಾನು ಪ್ರತಿಯೊಬ್ಬರು ನಮ್ಮ ಉಳಿಯಾಗಿಲ್ಲ ಅಂತ ನಾವೆಲ್ಲ ಒಂದ್ ಕಡೆ ಇದ್ದೇವೆ. ನಾವು ಎಲ್ಲ ಅವ್ರು ಯಾವ್ದೇ ಕಾರಣಕ್ಕೆ ಬಂದು ಹೇಳಿದ್ರು, ಆಧಾರ್ ಕಾರ್ಡ್ ಆಗ್ಲಿ, ಖಾಲಿ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಳ್ಳೋದಾಗ್ಲಿ, ಆಮೇಲೆ PRC ಅಮೌಂಟ್ ಎಲ್ಲಿಗೆ ಹೋಗುತ್ತೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಅವ್ರೆಲ್ಲರೂ ಹೇಳಿದ್ದೀನಿ ಸರ್ ನಾವು. ಅದ್ರ ಬಗ್ಗೆ ಮತ್ತೆ ನಮ್ಗೆ ಸ್ವಲ್ಪ ಈ ಸತಿ ಧರ್ಮಸ್ಥಳ ಸಂಘಕ್ಕೂ ನಾವಂತೂ ಕಟ್ಟೋದೇ ಇಲ್ಲ ಸರ್. ಆ ಸಂಘ ಈ ಸಂಘ ಅಂತ ಅಲ್ಲ ಸರ್, ಪ್ರತಿಯೊಂದು ಸಂಘದವ್ರು ಎಲ್ಲರಿಗೂ ಟಾರ್ಚರೇ ಕೊಟ್ಟಿರೋದು. ಅದು ಹೋದ್ರು ಸರ್, ಒಡೋಗಿರೋದು ನಮ್ಮ ಹತ್ರ ಹಾಕಟ್ಟಿದ್ದಾರೆ ದುಡ್ಡವ್ರು. ಒಡೋಗಿರ್ತಾರಲ್ಲ ಸರ್, ಆ ದುಡ್ಡುಗಳು ಸಹ ನಾವು ಹಾಕಟ್ಟಿದ್ದೀವಿ ಸರ್. ನಾವು ಒಬ್ಬೊಬ್ರು ದುಡ್ಡು 20 ವರ್ಷದಿಂದ ನಾವು ಇದೀವಿ ಸರ್ ಸಂಘದಲ್ಲಿ. ಒಡೋಗಿರೋದು ಸಮೇತ ಹಾಕಿ ನಾವು ದುಡ್ಡು ಕಟ್ಟಿ ಅವ್ರು ಎದ್ದೋಗಲ್ಲ ಸರ್, ಅವ್ರು ಎದ್ದೋಗಲ್ಲ ಕುತ್ಕೊಂಡೇ ಇರ್ತಾರೆ. ಆ ಒಳಗಿರೋದು ಸಹ ನಾವು ದುಡ್ಡು ನಾವು ಹಾಕಟ್ಟಿರೋದು ಸರ್. ಇವಾಗ ಒಂದು ತಿಂಗಳಿಂದ ನಾವು ಅಮೌಂಟ್ ಯಾವ್ದೇ ಸಂಘಕ್ಕೂ ನಾವು ಕಟ್ಟಿಲ್ಲ ಸರ್ ಅಮೌಂಟ್. ಇನ್ಮೇಲೆ ಕಟ್ಟೋದು ಇಲ್ಲ ಸರ್, ಅದೇನಾರ ಬಗ್ಗೆ ಕಟ್ಟಲ್ಲ ನಾವು ಅಮೌಂಟ್. ಧರ್ಮಸ್ಥಳದ ಬಂದು ಮನೆ ಸಾಲ ತಗೊಂಡಿದ್ಯಲ್ಲ ಕಟ್ಬೇಕಂತ ಬುದ್ಧಿ ಇಲ್ವಾ ನಿಮ್ಗೆ? ಯಾಕೆ ತಗೊಂಡಿದ್ವಿ ಅವತ್ತು? ಕಟ್ಬೇಕು ಕಂಪ್ಲೇಂಟ್ ಆಗತ್ತೇನೋ? ಇಲ್ಲ ಸರ್ ನಮಗೆ ಸಮಸ್ಯೆ ಐತಂತ ನಾನು ಹೇಳಿದೆ. ಇಲ್ಲ ನನ್ನ ಗಂಡನ್ಗೆ ಆಪರೇಷನ್ ಆಗಿರೋವಂತ ಕೇಳ್ತಾ ಇದ್ದ ಅವರು. ಕಟ್ಲೇಬೇಕು, ಅವತ್ತು ತಗೊಂಡಿಲ್ವಾ ನೀನು? ಬಟ್ ಎದ್ದು ಆಚೆ ಬಾ ಕಟ್ಟು ಅಂತ ಹೇಳ್ತಾರೆ ಸರ್. ನನ್ನ ಮಗನಿಗೂ ಹುಷಾರಿಲ್ಲ, ಮಗನಿಗೂ ಆಪರೇಷನ್ ಆಗಿ ರಾಡ್ ಹಾಕ್ತಿದ್ವಿ ಕಾಲಲ್ಲಿ. ಅವನಿಗೂ ದುಡಿಯಕ್ ಆಗ್ತಾ ಇಲ್ಲ. ಈಗ ತೊಂದರೆ ಐತಂತ ಹೇಳಿದ್ರು ಕೇಳ್ತಾ ಇಲ್ಲ ಹಂಗ ಹೇಳ್ತಾರೆ. ಭಿಕ್ಷಿಕರಿಗೆ ಕೊಡ್ಬೇಕಿತ್ತು, ಇವ್ರಿಗೆ ಯಾಕೆ ಕೊಡ್ರಿ ಸಾಲ ನೀವು ಅಂತ ಕೇಳ್ತಾರೆ. ಸಂಘದ ಬುಕ್ ನಲ್ಲಿ ಏನೇನು ಬರ್ಕೊಂಡೋಗಿ ಸೈನ್ ಮಾಡ್ರಿ ಅಂತ ಕೇಳ್ತಾರೆ. ಹಿಂಗೆಲ್ಲ ಮಾತಾಡ್ತಾರೆ. ಪಕ್ಕದಲ್ಲಿ ಏನ್ ಕೊಡ್ತಿರಲ್ಲ, ಹಿಂಗ್ ಮಾತಾಡೋದು ಬರೀ ತುಂಬಾ ಕಷ್ಟ ಆಗಿದೆ. ನಾನು ಮಾರಿ ಸಂಘ ಕಟ್ಟಿದ್ದೀನಿ ಸರ್. ತುಂಬಾ ಅಂದ್ರೆ ನನ್ ಗಂಡ ಆಕ್ಸಿಡೆಂಟ್ ಆಗಿರೋ ಲಾರಿ ಕೈ ಸುತ್ತಿ ಇದಾಗಿದ್ರು ಸಂಘದವ್ರು ಅಷ್ಟು ಹಿಂಸೆ ಕೊಟ್ಟಿದ್ದಾರೆ ಸರ್. SK ಸಂಘದವರು ನನ್ ದುಡ್ಡು ಕಟ್ಟಿದ್ರು ಬೇರೆ ಕಟ್ಟಿಸ್ರಿ ಅಂತ 5-6 ಜನ ಬಂದು ಅಷ್ಟು ಹಿಂಸೆ ಮಾಡಿ ನನಗೆ ಹುಷಾರಿಲ್ದಂಗ ಅಡ್ಮಿಟ್ ಮಾಡಿದ್ರು ಸರ್. ನನಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಒಂದೊಂದ್ಸಲಿ 6 ಜನ ಬರ್ತಾರೆ ಸರ್. ನಮ್ಮ ಮನೆ ಹತ್ರ ಗ್ರೂಪ್ ಮಾಡ್ಕೊಟ್ಟಿದ್ದೀವಿ. ಒಂದೊಂದ್ಸಲಿ 6 ಜನ ಬರ್ತಾರೆ. ಕಟ್ಟಿಸ್ಲೇಬೇಕು ಬೇರೆಯವ್ರ ಹತ್ರ ಅಂತ ಆ ತರ ಟಾರ್ಚರ್ ಕೊಡ್ತಾರೆ ಸರ್. ಸೂರ್ಯದಾಸಂಗ ಕೊಟ್ಟು SIನ ಹೇಳಿದಾರೆ ನನಗೆ ಅಂತ ಮನೆ ಜಪ್ತಿ ಮಾಡ್ತೀವಿ ಅಂತ 5-6 ಜನ ಬಂದು ಮನೆ ಹತ್ರ ನಾಲಿಗೆ ತಿಳ್ಬೇಕು ನಮ್ ಕಾಲಿಗೆ ನೀವು ಅಂತ ಹೇಳ್ತಾರೆ. ಧರ್ಮಸ್ಥಳದವರು ತುಂಬಾ ಕಷ್ಟ ಕೊಡ್ತಾ ಇದಾರೆ ನಮ್ಗೆ. ಪೊಲೀಸ್ ಸ್ಟೇಷನ್ ಹೋದ್ರು ಅವರು ರಕ್ಷಣೆ ಮಾಡ್ತಾ ಇಲ್ಲ. ಅವರು ಎದ್ದೋಗಿ ಅಂತ ಹೇಳಿ ಲಾಠಿ ಚಾರ್ಜ್ ಮಾಡೋದ್ ಬರ್ತಾರೆ. ಅದೇನ್ ನ್ಯಾಯ ನಮಗ್ ಕೊಡಿಸ್ರಿ ಸರ್. ಸ್ವಲ್ಪ ನೋಡಿ ಬಡವ್ರು ಇದ್ದೀವಿ. ನಮಗ್ ನೋಡಿದ್ರೆ ಕಿಡ್ನಿ ಪ್ರಾಬ್ಲಮ್ ಕಟ್ರಿ ಅಂತೇಳಿ ಒಬ್ರು ಬರಲ್ಲ ಸರ್. ಒಂದ್ 5-6 ಜನ ಬಂದು ಮನೆ ಕುಕ್ಕೊಂಡ್ ಬಿಡ್ತಾರೆ. ಎದ್ದೋಗಕ್ಕೂ ಬಿಡಲ್ಲ, ಬಿಡಕ್ಕೂ ಹೋಗಲ್ಲ, ಹಂಗಾಗುತ್ತೆ ನೋಡಿ ಸರ್. ಏನಾರ ಸ್ವಲ್ಪ ಮನಸ್ಸಿಗೆ ಹಾಕೊಂಡು ಬಡವ್ರು ಇದ್ದೀವಿ, ಬಂದಿದ್ದೀರಾ, ಸಹಾಯ ಮಾಡ್ಕೊಡ್ರಿ ನಮಗೂ ಒಂಚೂರು. ನಿಮ್ ಹೆಸರು ಹೇಳ್ಕೊಂಡು ನಾವು ಬದುಕ್ಕೊಡ್ತೀವಿ ಎಲ್ಲಾರ. ಬಂದಿರೋದೆಲ್ಲ ನೊಂದಿರೋರೆ, ಯಾರೇನು ಕಷ್ಟದಲ್ಲಿ ಇಲ್ಲ ಅಂತ ಹೇಳಲ್ಲ. ಎಲ್ಲಾ ಬಡವ್ರೆ ಬರ್ತಿರೋದು. ಸೌಕರ್ಯ ಬೇಕಾದ್ರೆ ಕಟ್ಕೊಳ್ಳಿ, ನಮ್ದು ಬಡವ್ರು ನಾವ್ ಹೇಳ್ಬೇಕು, ನಾವ್ ಮಾಡ್ಬೇಕು. ಅದಕ್ ಬಂದಿದೀವಿ ಸರ್. ಈಗ ಅದೇನು ಪಾಪ ಅವರು ಬರ್ತಾರೆ, ಅರ್ಧರಾತ್ರಿ ಕರ್ದ್ರು ಬರ್ತಾರೆ ಸರ್ಗಳು. ಅವ್ರು ಪಾಪ ಬಂದು ನಮ್ಗೆ ಸಹಾಯ ಮಾಡ್ತಾ ಇದಾರೆ. ಏನೋ ಸ್ವಲ್ಪ ನೆಮ್ಮದಿಯಾಗಿದ್ದೀವಿ. ಹಂಗಾದ್ರೂ ಬಿಡಲ್ಲ ಸರ್ ನಮ್ಗೆ. ಈಗಾಗಲೇ ಗ್ರಾಮೀಣ ಬೂಟಲ್ಲೂ ಕುತ್ಕೊಂಡು ಅಲ್ಲೇ ಕರಿತಿದ್ವಿ ನಮ್ಗೆ. ಈ ಕಡೆ ಬಂದ್ವಿ ನಾವು. ಅವ್ರು ಇನ್ನ ಅಲ್ಲಿ ಏನೇನೋ ಮನೆ ಹೋಗಿ ಏನೇನೋ ಇದ್ ಮಾಡ್ಕೊಂಡೋ ಗೊತ್ತಿಲ್ಲ. ನಮಗ್ ಬೇರೆ ಹುಷಾರಿಲ್ಲ ಸರ್. ಕಾಲೆಲ್ಲ ಉತ್ಕೊಂಡ್ಬಿಟ್ಟಾರೆ, ಕಿಡ್ನಿ ಪ್ರಾಬ್ಲಮ್. TV ಮಾರ್ಕ್ ಕಟ್ಟಿದ್ದೀನಿ, ಪಾತ್ರೆ ಮಾರ್ಕ್ ಕಟ್ಟಿದ್ದೀನಿ. ಅವ್ ಅಮ್ಮ ಅಂತೂ ಸರ್ಗಳು ಬಂದಿರತ್ತೆ. ಅವ್ರು ನಮ್ಮ ಮನೆ ಪಕ್ಕದವ್ರು ಪಾಪ ಓನರ್ ಚಿಲ್ಕ ಹಾಕೊಂಡು ಅವ್ರು ಹೊಡಿತಿದ್ದಾರೆ. ಮೊಮ್ಮಗ ಸಣ್ಣನು
ಬಾವು ಅದಂಕೊಂಡ್ ಗೋಳಾಡ್ತಿರತ್ತೆ ಅದಂಕೊಂಡ್ ಕೂತ್ಕೊಂಡ್ಬಿಟ್ಟಿದ್ದಲ್ಲ ಅವ್ರ ರೇಸು ಅವ್ರು ಉಳ್ಯಾರಿಂದ ನಮ್ಮ ಪಕ್ಕದ ಮನೆಯವ್ರು ಇನ್ನೊಂದ್ ಸ್ವಲ್ಪ ಹೊತ್ತಿರ್ತಿದ್ರೆ ಆ ಮಗು ಸತ್ಯ ಹೋಗ್ತಿತ್ತು ಸರ್. ಏನ್ ಮಾಡ್ತಾರೆ ಸರ್, ಈಗ 4 ಜನ ಬಂದು ಈಚೆಗೆ ಬಂದ್ರೆ ಮರ್ಯಾದೆ ಹೋದಂಗ ಆಗುತ್ತೆ, ಎಷ್ಟೊಂದು ಕೂಗಾಡ್ತಾರೆ, ಎದ್ ಬರಮ್ಮ ಈಚೆಗೆ ಅಂತ. ಅದಕ್ಕೆ ಒಂದ್ ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅವರು ಏನು ಮೊನ್ನೆ ಸಹ ಹೋಗಿದ್ರು, ಸರ್ಕುಳೆಲ್ಲ ಕರ್ಕೊಂಡು ಹೋಗಿರೋದಕ್ಕೆ ಏನಂದ್ರೆ ಗೊತ್ತಾ, ಎದ್ ನಡೀರಿ ನಿಮ್ ಕೇಳಕ್ ಬಂದಿಲ್ಲ, ಎಷ್ಟೆಷ್ಟೈತೆ ಅಷ್ಟೊಂದು ಕಟ್ರಿ ಅಂತ ಅವ್ರು ಹೇಳ್ಬೇಕು. ಸರ್ ಕಟ್ಟಕ್ಕೆ ನಾವಿದ್ರೆ ನಾವೇ ಕಟ್ತೀವಿ, ಅವ್ರು ಹೇಳ್ತಾ ಇದಾರೆ ನಮ್ಗೆ ಅರ್ಥ ಹೇಳಿ. ನೋಡಿ ಸರ್, ಇದು ಸ್ವಲ್ಪ ವಿಚಾರಣೆಗೆ ಹಾಕೊಂಡು ಏನೋ ನಿಮ್ ತಂಗಿದ್ದೀರು ಅಷ್ಟಿರು ತಾಯಿದ್ದೀರು ಅಂದ್ಕೊಂಡು ನಮ್ಗೊಂದು ಸಹಾಯ ಮಾಡ್ರಿ ಒಂದ್ಸತಿ. ಶಬೀನಾ ಬಿ ನಮ್ಮ ಹೆಸರು. ಯಾವೂರು? ನಮ್ಮೂರು. ಸೂರ್ಯದೇವ ಸಂಘನ್ ಬಂದ್ ಹೇಳ್ತಾನೆ, ಕಟ್ಲಿಲ್ಲ ಅಂದ್ರೆ ಮನೆ ಜಪ್ತಿ ಮಾಡ್ತೀವಿ, ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಡಿಲೀಟ್ ಮಾಡಿಸ್ತೀವಿ, ಆಧಾರ್ ಕಾರ್ಡ್ ಡಿಲೀಟ್ ಮಾಡಿಸ್ತೀವಿ. ಅವಾಗ ನಿಮಗ್ ಗೊತ್ತಾಗತ್ತೆ ನಮಗೆ ಎಸ್ಸಿ ಸಾಹೇಬ್ರೇನೆ ಇದಕ್ಕೆ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಅವ್ನು. ಯಾರೋ SP ಸಾಹೇಬ್ರು ಹೇಳಿದ್ದಾರೆ ಅಂತ ಹೇಳ್ತಾನೆ. ಬಡ್ಡಿ ಸಮೇತ ವಸೂಲ್ ಮಾಡ್ರಿ ಅಂತ ಹೇಳ್ತಿದಾರಂತೆ ಅವ್ರು. ಯಾಕೆ ಮಾಡ್ಬೇಕು? ಮನೆ ಬಾಕಲ್ ಕುತ್ಕೊಳ್ತೀವಿ ಅಂತ ಹೇಳ್ತಾರೆ ಸರ್. ಎದುರಿಸ್ತಾರೆ ಸರ್ ಬಂದು ಮನೆ ಬಾಕಲ್ಗೆ. ಅವಮ್ಮ 4 ಸತಿ ಸರ್ ಮೇಣ್ ಹಾಕೊಂಡಿರೋದು, ಅವಮ್ಮ 4 ಸತಿ ಮೇಣ್ ಹಾಕೊಂಡಿರೋದು ಅವಳು. ಮನೇಲಿ ಇರೋದು ಬರೋದು ಪಾತ್ರೆ ಎಲ್ಲ ಅವ್ರೊಬ್ರು ಕೂಲಿ ಮಾರಿರೋದು ಅವ್ರು ಪಾತ್ರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಂಘಕ್ಕೆ ದುಡ್ಡಿಲ್ಲ ಅಂತ ಮಾಡ್ಕೊಂಡಿದ್ದಾರೆ. ಈ ತರ ಎಷ್ಟು ತೊಂದರೆ ಕೊಡ್ತಾ ಇದೆ ಸರ್. ಬೆಳಿಗ್ಗೆ ಆದ್ರೆ 6 ಗಂಟೆಗೆ ಬಂದ್ರೆ 6 7 ಗಂಟೆ ತನಕ ಸಂಜೆ ಅಲ್ಲಾಡಲ್ಲ ಸರ್. ಕಟ್ಟಿ ಅಂತ ಹಿಂಸೆ ಮಾಡ್ತಾರೆ. ಸೂರ್ಯೋದಯ ಸಂಘದಂತೂ ಜಾಸ್ತಿ ಆಗ್ಬಿಟ್ಟಿರೋರು ಉಳಿಯಾರಲ್ಲಿ. ಅವ್ನ್ ಸತೀಶೆ ಅದು ಇವರು ಇರ್ತಾರಲ್ಲ, ಜೀವ ತೆಗಿಯೋದು ಇರ್ತಾರಲ್ಲ, ಬತ್ತಲ್ಗಳು ಇರ್ತಾರಲ್ಲ, ಹಂಗಿದ್ದಾರೆ, ಹಂಗ್ ಬರ್ತಾರೆ. ಜೀವ ತೆಗಿಯೋರು ಬರ್ತಾರೆ 4 ಜನ 5 ಜನ ಒಂದೊಂದ್ ಸತಿ ಬರ್ತಾರೆ ಸರ್. ಪರಿಹಾರ ಮಾಡ್ಕೊಡ್ಬೇಕು ಸರ್. ಎಷ್ಟು ತೊಂದರೆ ಕೊಡ್ತಾರೆ ಗೊತ್ತಾ ಸರ್. ಊಟ ಮಾಡಕ್ಕಿಲ್ಲ ಸರ್, ಅಂತ ಪರಿಸ್ಥಿತಿ ಇದ್ದೀವಿ. ಹಂಗೂ ಕೂಡ ಬಿಡ್ತಾ ಇಲ್ಲ ಸರ್. ಬಡ್ಡಿ ಸಮೇತ ಕಟ್ಟಿ ಅಂತ ಹೇಳ್ತಾರೆ. ಜಾಸ್ತಿ ಸೂರ್ಯೋದಯ ಸಂದರ್ಭ ಸರ್ ನಮ್ಗೆ ಎಲ್ಲ ಈ ಬೇರೆ ಸಂಘಗಳ ಹೆಸರು, ಬೇರೆ ಸಂಘಗಳು ಯಾವ ಇಲ್ವ ಅಲ್ಲಿ? ಒಂದೆರಡು ಸೂರ್ಯೋದಯ ಒಂದೆರಡು ಅವ್ರಿಗೆಲ್ಲ ನಾವು ರಿಪೇರಿ ಮಾಡಿದ್ರೆ ಬರ್ತಾ ಇಲ್ಲ ಜಾಸ್ತಿ. ನಾವೇ ರಿಪೇರಿ ಮಾಡ್ಬಿಟ್ಟಿದೀವಿ. ತಂದಿಲ್ಲ ನಾವು ಜಾಸ್ತಿ, ನಾವೇ ರಿಪೇರಿ ಮಾಡ್ಬಿಟ್ಟಿದ್ದೀವಿ ಅವರಿಗೆಲ್ಲ. ಇವಂದು ಜಾಸ್ತಿ ಆಗ್ಬಿಟ್ಟಿರೋದು. ಗೊತ್ತಾಯ್ತು ಸರ್ ನಮ್ಗೆ ಕಂಪ್ನಳ್ಳಿ ನಮ್ಗೆ. ಯಾವ ಸಂಘದಲ್ಲಿ ನಿಮ್ಗೆ ಹಿಂಸೆ ಕೊಡ್ತಾರೆ ಹೇಳೋದಿಲ್ಲ? ನಾವು ಧರ್ಮಸ್ಥಳ ಸಂಘದಲ್ಲಿ ಇದೀವಿ, ಗ್ರಾಮೀಣ ಕೂಟದಲ್ಲಿ ಇದೀವಿ, ಎಸ್ಕೆಸ್ ಅಲ್ಲಿ ಇದೀವಿ, ಇಷ್ಟು ಸಂಘದಲ್ಲಿ ಇದೀವಿ ಸರ್. ಬೆಳಿಗ್ಗೆ ಬಂದ್ರೆ ಸಾಯಂಕಾಲವರೆಗೂ ಹೋಗಲ್ಲ ಸರ್. ಒಬ್ಬೊಬ್ರದೇ ಕಟ್ಟಿ ಅಂತ ಮನೆಯೊಳಗೆ ಬರ್ತಾರೆ. ನಾವೀಗ ಆಧಾರ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡಿಸ್ತೀವಿ ನಿಮ್ಮವು ಅಂತ ಎದರ್ಸಿ ಕಟ್ಟಿಸ್ಕೊಂಡು ಹೋಗ್ತಿದಾರೆ ಸರ್. ನಮ್ ಕೈಲಿ ಕಟ್ಟಕ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ವಿ. ಮನೆ ಒಳಗಡೆ ಬರ್ತಾರಾ? ಹೌದು ಸರ್, ಮನೆ ಒಳಗೇನೆ ಬರ್ತಾರೆ. ಮನೆ ಮುಂದೆ ಬರ್ತಾರೆ ಸರ್. ಬೆಳಗ್ಗೆ 8, 9, 5 ಗಂಟೆಗೆ ಬಂದ್ರೆ ನೀವು ಕಟ್ಲೇಬೇಕು ಅಂತ ನಮಗೆ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಅಂದ್ರೆ ಸಂಜೆವರೆಗೂ ನಿಮ್ಮನ್ನೊಳಗೆ ಇರ್ತಾರ? ಮನೆ ಒಳಗೆ ಇರ್ತಾರ? ಅರ್ಧ ಗಂಟೆ ತಿಂತಾರೆ, ಹೋಗ್ತಾರಿಲ್ಲ. ಅವರೇ ಎದುರಿಸ್ತಾರೆ ಸರ್. ನಿಮ್ಮ ಮಕ್ಕಳಿಗೆಲ್ಲ ಇವತ್ತು ಬೆಳಗ್ಗೆ ಒಬ್ರು ಬಂದು ಹೇಳಕ್ಕೆ ಗ್ರಾಮೀಣ ಕೂಟದಲ್ಲಿ ಜಾಸ್ತಿ ಟಾರ್ಚರ್ ಕೊಡ್ತಿದ್ದಾರೆ ಸರ್. ದಿನಕ್ಕೆ 3 ಸಲ 4 ಸಲ ಬರ್ತಾರೆ ಸರ್. ಒಬ್ಬೊಬ್ರೆ ಕಟ್ಟಿ ನೀವು ಕಟ್ಟಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ನಮ್ಗೆ ಕಟ್ಟಕ್ ಆಗ್ತಾ ಇಲ್ಲ ಸರ್. ಏನು ಕೂಲಿ ಇಲ್ಲ ಸರ್ ನಮ್ ಕಡೆ. ಮಳೆ ನೋಡಿದ್ರೆ ಇದೆ. ನಾವ್ ದಿನ ನಮ್ಗೆ ಕೈ ಕೊಡಿ ಅಂದ್ರೆ ಕೊಟ್ಟಿದ್ದಾರೆ ಸರ್. ಈಗೆಲ್ಲ ಬಂದು ತೊಂದ್ರೆ ಮಾಡ್ತಿದ್ದಾರೆ ಅಂತ. ಅವರಿಂದ ಬಹಳ ತೊಂದ್ರೆ ಆಗೈತೆ. ನೀವೇ ಕಾಪಾಡ್ಬೇಕು, ನೀವೇ ಉಳಿಸ್ಬೇಕು. ನಮ್ಗೆ ಊರಲ್ಲೆಲ್ಲ ಇದೆ ಸರ್, ಎಲ್ಲರಿಗೂ ಬಹಳ ತೊಂದ್ರೆ ಕೊಡ್ತಿದಾರ ಅವ್ರು ಬಂದು. ನಿಮ್ ಹತ್ರ ಹೇಳ್ಕೊಳ್ತಿದ್ದೀವಿ, ನೀವೇ ಏನಾದ್ರು ಇದ್ ಮಾಡ್ಬೇಕಷ್ಟೇ. 7 ಗಂಟೆಗೆ ಬಂದ್ರೆ ರಾತ್ರಿ 10 ಗಂಟೆವರೆಗೂ ಮನೆ ಬಾಗಿಲು ನಿಂತ್ಕೊಂತಾರೆ. ಹೆಣ್ಮಕ್ಳು ಬಂದು ಎಲ್ಲಾದ್ರೂ ಹೊರಗಡೆ ಹೋಗ್ತಾರೆ ಅಂತಂದ್ರೆ ಅವ್ರ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಗಂಡ್ ಮಕ್ಳಿಗೆ ರೂಲ್ಸ್ ಇಲ್ಲ. ಸಂಘದವ್ರು ಯಾರಾಗಿರ್ಬೋದು, ಅವ್ರ ಯಜಮಾನ್ರಾಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ಆ ರೀತಿ ಮಾಡೋದಿಲ್ಲ. ಸಂಘದವರು ಆ ತರ ಮಾಡ್ತಿದ್ದಾರೆ. ನಾವು ಅದರಿಂದ ನ್ಯಾಯ ಕೊಡ್ಬೇಕು ಅಂತ ನಾವು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಅದಕ್ಕೇನು ರೆಸ್ಪಾನ್ಸ್ ಮಾಡ್ತಿಲ್ಲ. ನಮಗೆ ಇದರಿಂದ ಮುಕ್ತಿ ಕೊಡ್ತೀವಿ. ಯಾವ ಸಂಘದವರಾಗಿ ಯಾರೇ ಬರ್ಲಿ ಅವ್ರ ಟೈಮಿಂಗ್ಸ್ ಏನಿದೆಯೋ ಆಗ ಬರ್ಬೇಕು, ಕೇಳ್ಕೊಬೇಕು. ಇದ್ರೆ ನಮ್ಮ ಹತ್ರ ಕಟ್ ಕಳಿಸ್ತೀವಿ, ಇಲ್ಲ ಅಂದ್ರೆ ಟೈಮ್ ಕೊಡ್ರಿ ಅಂತ ನಾವು ಕೇಳ್ಕೊಂತೀವಿ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಕಟ್ಟಕ್ಕಾಯ್ತಿಲ್ಲ. ನಾವು ಅವ್ರಿಗೆ ಟೈಮ್ ಕೊಡ್ರಿ ಸರ್ ಅಂತ ಕೇಳ್ತೀವಿ. ಹೊಟ್ಟೆಗೆ ಅನ್ನ ತಿಂತೀರಿ, ಅವ್ರು ತಿಂತೀರ ಅಂತ ಇವ್ರು ತಗೊಂಡ್ ಕೊಡ್ತಾರ. ಅದನ್ನ ನಾವು ದುಡ್ದು ನಾವು ತಿಂದು ನಾವು ಇವ್ರು ಕೊಟ್ಟಿವಿ ಅಂತ ಬಂದಿದ್ದು ನಾವು ಸಾಲ ತಗೊಂಡಿದ್ದೀವಿ. ಇವಾಗ ಕಟ್ಟಲ್ಲ ಅಂತ ನಾವ್ ಹೇಳ್ತಿಲ್ಲ. ಕಟ್ತೀವಿ ಅಂತ ಹೇಳಿದ್ರು ಅವ್ರು ಇಷ್ಟ ಟ್ಯಾಕ್ಸ್ ಮಾಡಿದ್ರೆ ನಾವು ಕಟ್ಟಲಿಲ್ಲ ಅಂತ ನಾವ್ ಏನ್ ಮಾಡಕ್ ಆಗ್ತೇವೆ? ನಮ್ಮನ್ನ ಅವ್ರು ಕೊಡ್ತೀನಿ ಅಂತ ಹೇಳಿ 50,000 ಹಾಕ್ಬೋದು, 1 ಲಕ್ಷ ಹಾಕ್ಬೋದು, ಏನೋ ಅವ್ರ ಇದರಿಂದ ಅವ್ರಿಗೆ ಬಡ್ಡಿ ಬೆಳಿಬೇಕು ಅಂತ ನಮಗೆ ಕೊಟ್ಟಿದ್ದಾರೆ. ನಾವು ವರ್ಷ ಕಟ್ಟಿದೀವಲ್ಲ ಬಡ್ಡಿನ. ಮತ್ತೆ ಅದಂದ್ರೆ 500 ರೂಪಾಯಿ ವರ್ಷಕ್ಕೊಂದ್ಸಲ ಅಂತ ಇನ್ಶೂರೆನ್ಸ್ ಅದು ಇದು ಅಂತೆಲ್ಲ ಕಟ್ ಮಾಡ್ಕೊಂತಾರೆ. 50,000 ಲೋನ್ ಆದ್ರೆ 50
ಕೇಳಿಲ್ವಾ? ಕೇಳಿಲ್ಲ. ಇಷ್ಟೆಲ್ಲ ಬಗ್ಗೆ ಅವ್ರು ತಿಂದು ಬಂದು ಜನಗಳ ಮೇಲೆ ಫೋರ್ಸ್ ಮಾಡುವಂತದ್ದು ಏನಿದೆ ಅಲ್ವಾ? ಒಂದ್ ನ್ಯಾಯಾಧೀಶ ಮಾತಾಡಿದ್ರೆ ಪೊಲೀಸರು ಮೊನ್ನೆ ಮಾತಾಡ್ಬೋದಿತ್ತು, ಈ ತರ ಮಾಡ್ತಿದ್ದಾರೆ ಅಂತ ಅವ್ರ ಸಮಸ್ಯೆಗಳನ್ನ ಎಲ್ಲಾದ್ರೂ ತಿಳ್ಕೊಂಡು ಕೇಳ್ಬೋದಿತ್ತು. ಆದ್ರೆ ಅವ್ರು ಕಟ್ಲೇಬೇಕು ಅಂತ ಹೇಳ್ತಿದಾರಲ್ಲ, ಹೆಂಗೆ ಆಯ್ತಾಯ್ತು, ಅವ್ರೊಬ್ರು ಮಾತಾಡಿ ಆಮೇಲೆ ನೀವು ಮಾತಾಡಿ. ಸಮಸ್ಯೆ ಹೇಳ್ಕೊಂಡ್ಮೇಲೆ ಏನೇ ಹಿಂಗಿದೆ ನಾವು ಅವ್ರ ಹತ್ರ ಖರ್ಚು ನಾವು ಮಾತಾಡ್ತೀವಿ ಅಂತ ಹೇಳ್ಬರ್ತಿದ್ರೆ ಅವ್ರು ನಾವು ಸುಮ್ಮನಾಗಿದ್ವಿ. ಅದು ಬಿಟ್ಟು ನೀವು ಸಾಲ ತಗೊಂಡಿದ್ರಲ್ಲ, ಅವತ್ತು ನಮ್ಮ ಹತ್ರ ಬಂದಿದ್ದ ಕೇಳಕ್ಕೆ, ಇವತ್ತು ತಗೊಂಡಿದ್ರೆ ಕಟ್ಕೊಂಡು ಹೋಗ್ರಿ ನೀವು ಅಂತ ಹೇಳ್ ಕಳ್ಸಿದ್ರಲ್ಲ. ಇದರಿಂದ ಅವ್ರು ಬಂದು ಹೇಳ್ಬೇಕು, ಇಲ್ಲ ಸಂಘದ ಹತ್ರ ಒಂದು ನ್ಯಾಯ ಕೊಡ್ಬೇಕು. ನಾವು ಕೇಳ್ಕೊಳ್ಳೋದಿಷ್ಟೇ, ಯಾರೇ ಬರ್ಲಿ, ಯಾರೇ ಹೋರಾಟ ಮಾಡಿ, ಏನೇ ಮಾಡಿ, ನಾವ್ ಎಲ್ಲಾರ ಜೊತೆ ಬರ್ತೀವಿ, ಎಲ್ಲಿಗೆ ಕರೆದ್ರು ಬಂದು ನಾವು ಸ್ಪಂದಿಸ್ತೀವಿ. ನಮ್ಮ ಹತ್ರ ಇದ್ರಿ ಸಾಲದಿಂದ ಮುಕ್ತಿ ಕೊಡ್ತೀವಿ ಅಂತ ನಾವು ನಿಮ್ಮ ಹತ್ರ ಕೇಳ್ಕೊಂತೀವಿ ಸರ್. ಹೆಸರೇಳವರಿಂದ ಗ್ಯಾರಂಟಿ ಪುಟ್ಟಪ್ಪ ಬಾರಿ ನೋವು ಕೊಡ್ತಾರೆ. ಏನ್ ಸಿಕ್ಕಾಪಟ್ಟೆ ಅಂದ್ರೆ ಬೆಳಗ್ಗೆ ಬಂದು ನಾವು 8 ಗಂಟೆ ಅಂದ್ರೆ ಹೋಗಲ್ಲ ಸರ್. ನಮ್ ಗಂಡಗೂ ತಾಳಿ ಮಾತಾಡಿ ಆಯ್ತು. ಸಮಸ್ಯೆ ಮಾತ್ರ ಒಂದೇ ಅಲ್ವಾ? ಈಗ ನಡೀತಿರ್ತಕ್ಕಂಥ ಸಮಸ್ಯೆ ಏನು ಅಂದ್ರೆ, ಬಡವರು ಮತ್ತೆ ಶ್ರೀಮಂತರ ನಡುವೆ ನಡೀತಿರ್ತಕ್ಕಂಥ ದಬ್ಬಾಳಿಕೆ. ಇದು ದಬ್ಬಾಳಿಕೆ. ಇದು ದುಡ್ಡಿರೋರು ದುಡ್ಡಿಲ್ದವ್ರ ಮೇಲೆ ಕಷ್ಟ ಕಾಲದಲ್ಲಿ ನಿಮ್ಗೆ ಎಷ್ಟು ಪರ್ಸೆಂಟ್ ಕಡಿಮೆ ನಿಮ್ಮ ಸಹಾಯಕ್ಕೆ ಅಂತೇಳಿ ಇಂಥ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳನ್ನ ಹುಟ್ಟಾಕೊಂಡು ನಿಮ್ಮನ್ನ ಸಾಲದ ಸುಳಿನಲ್ಲಿ ಸಿಲುಕಿಸಿ ಅವರು ದುಡ್ಡನ್ನ ಮಾಡ್ಕೊಳ್ತಾ ಇರ್ತಕ್ಕಂಥ ಮಾರ್ಗಗಳು. ಬಡವರ ರಕ್ತನ ಈರ್ತಕ್ಕಂಥ ಈ ಮೈಕ್ರೋ ಫೈನಾನ್ಸ್ ಕಂಪ್ನಿ ಅಲ್ವಾ? ಎಲ್ಲಾ ಸಮಸ್ಯೆಗಳು ಒಂದೇ. ಇದೆಲ್ಲ ಪರಿಹಾರ ಏನಾಗ್ಬೇಕು? ನೀವೆಲ್ಲ ಸಿಡಿದು ನಿಲ್ಬೇಕು. ಯಾರ ವಿರುದ್ಧ ಸಿಡಿದು ನಿಲ್ಬೇಕು? ಫೈನಾನ್ಸ್ನವ್ರ ವಿರುದ್ಧ ಸಿಡಿದು ನಿಲ್ಬೇಕು. ಹೆಂಗ್ ನಿಲ್ಬೇಕು? ಮಾತ್ನಲ್ಲ, ಬರೀ ಮಾತ್ನಲ್ಲಿ ಹೇಳಿ ನೀವು ನಿಲ್ದಂಗಿಲ್ಲ. ನಿಮ್ ಮನೆ ಬಾಗಿಲು ಬಂದ್ರೆ ಇವತ್ತು ಫೈನಾನ್ಸ್ ನನ್ನ ಸಂಘದವರು ಅಂತ ಒಳಕ್ಕೆ ನೀವು ಚಾಪೆ ಹಾಕೊಂಡು ಒಳಗೆಲ್ಲ ಕೂಡಿಸ್ಕೊಂತಿದ್ದೀರಲ್ಲ, ಇವತ್ತು ಅವ್ರನ್ನೇನ್ ಮಾಡ್ಬೇಕು? ನೀವು ಒಳಪಟ್ಟಿ ಹಿಡ್ಕೊಂಡು ಬೀದಿನಲ್ಲಿ ಎಳ್ಕೊಂಡು ಹೋಗಿ ಎಲ್ಲರೂ ಒಗ್ಗಟ್ಟಾಗಿ ಹೊಡಿಬೇಕು. ಅವರು ಕೂಲಿಕಾರರವರೆಲ್ಲ ನಿಮ್ ಜೊತೆ ವಸೂಲಿ ಮಾಡಕ್ ಬರ್ತಾರಲ್ಲ, ಅವರೆಲ್ಲ ಸಂಬಳ ಕೊಡ್ತಾ ಇರೋದಕ್ಕೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಅವ್ರು ನಿಮ್ಮ ಹತ್ರ ವಸೂಲಿ ಮಾಡಿದ್ರೆ ಮಾತ್ರ ಅವ್ರಿಗೆ ಸಂಬಳ. ಬಂಡವಾಳ ಹಾಕಿದಾರಲ್ಲ ಧರ್ಮಸ್ಥಳದ ಹೆಸರಿನಲ್ಲಿ, ನೀವೆಲ್ಲ ಆ ಧರ್ಮಸ್ಥಳಕ್ಕೆ ಅವನಿಗೆ ಕೂಲಿ ಮಾಡಿ ಬಂದಿತ್ತ ದುಡ್ಡು? ಅವ್ರಿಗೆ ಎಲ್ಲಿಂದ ಬಂತು ದುಡ್ಡು? ನೀವು ಇಲ್ಲಿಂದ ತಗೊಂಡೋಗ್ತಿರಲ್ಲ, ಅರ್ಗೆ ಮಾಡ್ಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ಕೂತು ಕೊಡ್ತಿರಲ್ಲ, ಅರ್ಗೆ ಮಾಡ್ಕೊಂಡು ಹೋಗಿ ಕಟ್ತಿರಲ್ಲ, ಉಂಡಿಗೆ ಹಾಕ್ತೀರಾ, ಕೂದಲು ಕೊಟ್ಬಿಡ್ತೀರಾ. ಇದೆಲ್ಲ ಮಾರಾಟ ಮಾಡಿ ದುಡ್ಡು, ಅದೇ ದುಡ್ಡನ್ನ ತಗೊಂಬಂದು ನಿಮ್ ದುಡ್ಡೇ ತಗೊಂಬಂದು ನಿಮ್ಗೆ ಕೊಟ್ಟವ್ರು ಅಲ್ವಾ? ಎಲ್ಲ ಕಣ್ಮುಚ್ಕೊಂಡು ಹೊರಟೋಗ್ಬಿಡ್ತೀರ. ಧರ್ಮಸ್ಥಳಕ್ಕೆ ಹೋಗ್ಬರ್ತೀವಿ, ಮಗನ್ ಹೋಗಿ ನಾಮಕರಣ ಮಾಡ್ಕೊಂಡ್ಬರ್ಬೇಕು, ಮಂಡೆ ತರಿಸ್ಕೊಂಡ್ಬರ್ಬೇಕು, ಧರ್ಮಸ್ಥಳಕ್ಕೆ ಹೇಳಿ ಈ ಕೂದಲೆಲ್ಲ ಎಷ್ಟು ಬರ್ತಾವೆ ಇವತ್ತೆಲ್ಲ ಬರ್ತಾರಲ್ಲ ಹಳ್ಳಿಗಳಿಗೆಲ್ಲ ಮಾರಾಟ ಮಾಡ್ಕೊಂಡು ಕೇಳ್ಕೊಂಡು ಹೋಗ್ತಾರಲ್ಲ ಕೂದಲು 10,000 ರೂಪಾಯಿ ಕೆಜಿಗೆ. ಕೆಜಿಗೆ 10,000 ರೂಪಾಯಿ. ಮಕ್ಕಳು ಸಹ ಅವರು ಬಂಡವಾಳ ತೆಗೆದು ನಿಮ್ಗೆ
ಕೊಡ್ತಾ ಇರ್ತಕ್ಕಂಥದ್ದು. ಇವೆಲ್ಲ ಒಗ್ಗಟ್ಟಾದ್ರೆ ಮಾತ್ರ ಈ ಸಮಸ್ಯೆಗಳ ವಿರುದ್ಧವಾಗಿ ಈಜಾಡಿದ್ರೆ ಮಾತ್ರ ನೀವು ದಡ ಸೇರ್ಬೋದು. ಆಮೇಲೆ ನಾವೇನೋ ಬಂದ್ಬಿಟ್ಟಿದೀವಿ ಎಲ್ಲ ಫುಲ್ ಮ್ಯಾಜಿಕ್ ಮಾಡಕ್ ಕೊಡ್ತೀವಿ ಅಂತ ಅನ್ಕೊಂಡ್ಬಾರ್ದು. ಯಾಕಂದ್ರೆ ನಾವೇನೆಲ್ಲ ಕೂತ್ಕೊಂಡು ಇಲ್ಲೇ ಮಾಡಿ ಇಲ್ಲೇ ಎಲ್ಲ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಬಿಟ್ಟು ನೀವು ಯಾವತ್ತೂ ಆ ಥರದ ಕಲ್ಪನೆ ಒಳಗೂ ಇರಬಾರ್ದು. ಇಲ್ಲಿ ನಾವು 4 ಜನ ಬಂದು ಹೋಗಿ ಹೋರಾಟ ಮಾಡಿದ್ರೆ ಆಗಲ್ಲ. ಈ ದೇಶಕ್ಕೆ ಸ್ವತಂತ್ರ ಬರಕ್ಕೆ ಎಷ್ಟು ವರ್ಷ ಹೋರಾಟ ಮಾಡಿತ್ತು, ಎಷ್ಟು ಜನ ಪ್ರಾಣ ತೆಗೆದಿದ್ದಾರೆ. ಇದು ಕಾಂಗ್ರೆಸ್ ಗಿಡ ಇದ್ದಂಗೆ ಆಗ್ಬಿಟ್ಟಿದೆ ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಈ ದೇಶದಲ್ಲಿ. ಇವಕ್ಕೆಲ್ಲ ಪರ್ಮಿಷನ್ ಕೊಡ್ತಕ್ಕಂಥದ್ದು ಯಾವುದು? ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು. ಇವೆಲ್ಲ ಕಾಂಗ್ರೆಸ್ ಗಿಡ ಎಲ್ಲ ಕಿತ್ತ ಮತ್ತೆ 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 ಹುಡ್ತಲೇ ಇದಾವಲ್ವಾ ಕಾಂಗ್ರೆಸ್ ಗಿಡ ಜಮೀನುಗಳಲ್ಲಿ. ಜಮೀನ್ ಕ್ಲೀನ್ ಮಾಡ್ತೀವಿ ಮತ್ತೆ ಹುಡ್ತಲೇ ಇರುತ್ತಲ್ಲ, ಹುಡ್ತಲೇ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು? ಹುಡ್ದಾಗ ಏನ್ ಮಾಡ್ಬೇಕು? ಕಿತ್ತಾಕ್ಬೇಕು, ಬೇರೆ ಸಮೇತ ಕಿತ್ತಾಕ್ಬೇಕು, ಬೀಜ ಬೀಳದಂಗೆ ನೋಡ್ಕೊಬೇಕು. ಅದಕ್ಕೇನ್ ಮಾಡ್ಬೇಕು? ಕಳೆನಾಶಕ ಹೊಡಿಬೇಕು, ಎಲ್ಲಾ ಮಾಡ್ಬೇಕಲ್ವಾ? ಅದನ್ನೆಲ್ಲ ಮಾಡಿದ್ರೆ ತಾನೇ ಕಾಂಗ್ರೆಸ್ ಗಿಡ ಹಾಳಾಗೋದು. ನಮ್ ಜಮೀನು ಸ್ವಚ್ಛವಾಗಿರೋದು. ನಮ್ ಜಮೀನು ಸ್ವಚ್ಛವಾಗಿರ್ಬೇಕು ಅಂದ್ರೆ ಅಷ್ಟೆಲ್ಲ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮನೆ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ, ನಮ್ಮನೆ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಅಂದ್ರೆ, ನಮ್ಮ ಮಕ್ಳು ಚೆನ್ನಾಗಿರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಈಗ ನಮ್ಮ ಮನೆ ಒಳಗೆ ಬಂದು ಒಬ್ಬ ಕೂತ್ಕೊಂಡ್ತಾನೆ ಧೈರ್ಯವಾಗಿ ಅಂದ್ರೆ ಅವನು ಒಳ್ಳೇದಕ್ಕೆ ಬಂದಿದ್ರೆ ನಾವು ಸ್ವಾಗತ ಮಾಡ್ಬೇಕಲ್ವಾ? ಅವನು ನಮ್ಮನ್ನ ದಬ್ಬಾಳಿಕೆ ಮಾಡಕ್ ಬರ್ತಾ ಇದ್ದಾನೆ, ಒಡೆಯಕ್ ಬರ್ತಿದ್ದಾನೆ, ಶೋಷಣೆ ಮಾಡಕ್ ಬರ್ತಾ ಇದ್ದಾನೆ ಅಂತ ನಾವೇನ್ ಮಾಡ್ಬೇಕು? ನೋಡು ಅವ್ರು ಹೇಳಿದ್ರು, ಹೊಡಿಬೇಕು. ನೀವು ಇದನ್ನ ಪ್ರಯೋಗ ಮಾಡಿ ಹೊಡಿಬೇಕು. ಇವತ್ತು ನಾವೆಲ್ಲ ಬಡವರೆಲ್ಲ ಒಂದ್ ಕಡೆ ಸೇರ್ಕೊಂಡಿದೀವಿ. ಇವತ್ತು ನಮ್ಮ ರಕ್ಷಣೆನ ನಾವೇನೇ ಮಾಡ್ಕೋಬೇಕಾಗಿರೋದು. ನೀವು ರಕ್ಷಣೆ ಕೊಡುತ್ತೆ, ಆ ಇಲಾಖೆ ಇದೆ, ಅದೇ ಇದೆ ಅಂತ ಕೊಡೋದು ಅದೆಲ್ಲ ತಪ್ಪು. ಕಷ್ಟ ಇದೆ, ಕಾನೂನು ಇದೆ, ಅದನ್ನೆಲ್ಲ ಹೋರಾಟ ಮಾಡಬೇಕು. ನಂತರ ಈ ಕ್ಷಣದಲ್ಲಿ ಯಾವ್ದೋ ಒಂದು ಗಿಡ ಹಾಕಿದ್ರೆ ನಾಳೆ ಬೆಳೆ ಬೆಳೆಯೋದಿಲ್ಲ. ಅದು ಈ ಸಮಸ್ಯೆಗಳನ್ನ ಇದೆಯಲ್ಲ, ಇದು ಮೈಕ್ರೋ ಫೈನಾನ್ಸ್ ಸಮಸ್ಯೆಗಳು ನಾಳೆ ದಿನ 1 ತಿಂಗಳಿಗೆ 15 ದಿನಕ್ಕೆ ಕ್ಲಿಯರ್ ಆಗುತ್ತೆ ಅನ್ಕೋಬೇಡಿ. ಇದು ಯಾಕೆಂದ್ರೆ ಇಷ್ಟು ಜನ ನೀವು ನೋಡ್ಸಿದಿರಾ, ಬಂದಿದ್ದೀರಾ, ನಿಮ್ ಸಮಸ್ಯೆಗಳನ್ನ ಕಂಡು ಇಲ್ಲಿ ಬಂದಿದ್ದೀರಾ, ಹೋಗಿದ್ದೀರಾ, ಸ್ಟೇಷನ್ ಕುತ್ಕೊಂಡಿದ್ದೀರಾ, ಹೋರಾಟ ಮಾಡಿದ್ದೀರಾ, ಎಲ್ಲಾ ಕಡೆ ಜನಗಳನ್ನ ತರಕ್ಕೆ ಏನ್ ಬೇಕಾದೆಲ್ಲ ಕೆಲಸ ಮಾಡಿದ್ದೀರಾ ನೀವು. ಆದ್ರೆ ನಿಮ್ಮಂತೆ ನಾಲ್ಕು ಗಂಟೆ ನಿಮ್ಮೂರುಗಳಲ್ಲಿ ಎಷ್ಟು ಜನ ಇದ್ದಾರೆ? ತುಂಬಾ ಜನ ಇದಾರಲ್ವಾ? ಅವರೆಲ್ಲ ಯಾಕೆ ಗೊತ್ತಿಲ್ಲ? ಅವ್ರಿಗೆ ಇರೋದ್ರಲ್ಲಿ ಅನುಕೂಲಸ್ಥರಿದೆ, ಇರೋದ್ರಲ್ಲಿ ಅನುಕೂಲಸ್ಥರೈತೆ. ಬೆಳಿಗ್ಗೆ ತಿಂಡಿ ತಿಂತಾರೆ, ಕಾಫಿ ಕುಡಿತಾರೆ, ಮಧ್ಯಾಹ್ನ ಊಟಕ್ಕಿದೆ, ಸಂಜೆ ಊಟಕ್ಕಿದೆ. ಅವ್ನ ಇದ್ರ ಬಗ್ಗೆ ಏನ್ ಬೇಕಾದ್ರೂ ಮಾಡೋಣ, ಅದನ್ನ ಒಂದ್ ಕಡೆ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ, ಹೇಳ್ತೀವಿ ಏನ್ ಮಾಡ್ಬೇಕು ಅಂತೀವಿ. ನೀವು ದೃಷ್ಟಿಗೆ ಹೇಳ್ಬೇಡ್ರಿ, ಏನಾಗುತ್ತಾ ಮಾಡಿ ನಿಮ್ ಕೈಲಿ ಈ ರೀತಿ ನೋಡ್ಕೊಳ್ಳೋಣ. ಏನಾಗುತ್ತೆ? ಏನು ಮಾಡಕ್ಕಾಗಲ್ಲ, ನೋಡೋಣ ಏನಾಗುತ್ತೆ. ಹೊಡಿತಾರ ಬಂದು ಗುಂಡೆ ಗಂದಿರ್ಕೊಂಡ್ ಬರ್ತಾನೆ, ನಿಮ್ತ ಬರ್ಬೇಕಾದ್ರೆ ಅವನೇನು ಏನ್ ಬರ್ತಾನೆ? ಈಗ ಸ್ಕೂಟರ್ ಬರ್ತಾನಲ್ವಾ ನಿಮ್ ಮನೆಗಳಕ್ಕೆ, ಅವನೇನೋ ಚಾಕು ಇಟ್ಕೊಂಡ್ ಬರ್ತಾನ, ಬಂದೂಕ್ ಇಟ್ಕೊಂಡ್ ಬರ್ತಾನ, ಏನ್ ಇಟ್ಕೊಂಡ್ ಬರ್ತಾನೆ? ಒಂದು ಪೆನ್ ಇಟ್ಕೊಂಡ್ ಬರ್ತಾನೆ, ಒಂದು ಎಕ್ಸೆಲ್ ಇಟ್ಕೊಂಡ್ ಬರ್ತಾನೆ, ಅಷ್ಟೇ ತಾನೆ? ಇನ್ನೇನಾದ್ರು ಇಟ್ಕೊಂಡ್ ಬರ್ಕಾಗತ್ತಾ ಅಲ್ವಾ? ಮತ್ತೆ ಆ ಪೆನ್ನು ಎಕ್ಸೆಲ್ ಗೆದ್ತೀವಿ ಅಂದ್ರೆ ನಾವು ಏನದು? ಈ ಸ್ವತಂತ್ರಕ್ಕೋಸ್ಕರ ಗುಂಡಿಗೆನೆ ಎದೆಗೆ ಗುಂಡಿಗೆ ಕೊಟ್ಟಿದ್ದಾರೆ ಅವರು, ಬಂದೂಕಿಗೆ ಅಂತಾರಲ್ಲ. ನಾವು ಪೆನ್ನು ಪೇಪರ್ಗೆ ಎದುರ್ತೀವಿ ಅಂದ್ರೆ ಏನ್ರವ ಇದು? ಎದುರಂತ ಕಾಲನ ಇದು? ಎದುರಿಸಿದ್ರೆ ಎದುರ್ತಾರೆ ಅಷ್ಟೇನೆ. ನಾವು ಎದ್ದು ನಿಂತ್ಕೊಂಡ್ರೆ ಅವ್ರು ಓಡೋಗ್ತಾರೆ. ನೀವ್ ಎದ್ದು ನಿಂತ್ಕೊಳ್ಳೋ ಕೆಲಸ ಮಾಡಿ. ನೀವು ಹಂಗೆ ಮಕ್ಕಳು ಓಡಾಡ್ದಂಗೆ ಅಮ್ಮೆಗಲ್ಲಿಟ್ಟು ಹೋದ್ರೆ
ಅವ್ರನ್ನ ಹಿಂದೆ ಬರ್ತಾರೆ ನಮ್ಗೆ ಅಂಬೆಗಾಲ ಇಡಕ್ ಬರಲ್ಲ, ನಾವ್ ಒಂದೇ ಸರಿ ಓಡಾಡ್ದವ್ರು ಅಂತ ನೆನ್ಕೊಳ್ಳಿ. ನೀವು ಓಡೋಗ್ತಾರೆ, ಎದುರ್ಕೊಂಡ್ಮಾಡಿ ಏನಾಗುತ್ತೆ ಅದ್ ನೋಡೋಣ. ಮುಂದಿನ ದಿನಗಳಲ್ಲಿ ಹೋರಾಟದನ್ನ ರೂಪುರೇಷೆ ಮಾಡೋಣ. ಇಲ್ಲಿ ಉಳಿಯಾರೋಗ್ಯಕ್ಕೆ ಸಂಬಂಧಪಟ್ಟ ನೋಡಿ, ನಾವೆಲ್ಲ ಒಂದು ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡ್ತೀವಿ. ನಾವು ಯಾವುದೋ ಒಂದು ಜಾತಿಯ ಪರವಾಗಲಿ, ಯಾವುದೋ ಒಂದು ಧರ್ಮದ ಪರವಾಗಲಿ, ಆಮೇಲೆ ನಾವ್ ಯಾವ್ದಾರ ಒಂದು ಧರ್ಮದ ಪ್ರಚಾರಕ್ಕೂ ಅಲ್ಲ, ನಾವ್ ಯಾವ್ದಾರ ಒಂದು ಧರ್ಮದ ಪರವಾಗಿ ನಿಂತ್ಕೊಳ್ತಕ್ಕಂಥವ್ರು ಅಲ್ಲ, ಯಾವ್ದಾರ ಒಂದು ಜಾತಿ ಪರವಾಗಿ ನಿಂತ್ಕೊಳ್ತಕ್ಕಂಥವ್ರಲ್ಲ. ಈ ದೇಶದಲ್ಲಿ, ರಾಜ್ಯದಲ್ಲಿ ಕಟ್ಟ ಕಡೆಯ ಮನುಷ್ಯನಿಗೆ ಒಬ್ಬರಿಗೆ ಅನ್ಯಾಯ ಆಗಿದೆ ಅಂದ್ರೆ ಅವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡೋಲ್ಲ. ನೀವು ಇಲ್ಲಿ ಸೇರಿರ್ತಕ್ಕಂಥವ್ರು ಯಾವ ಜಾತಿಯರು ಏನು ನನ್ಗೇನು ಗೊತ್ತಿಲ್ಲ. ಈಗ ನಿಮ್ಮನ್ನ ನಾನು ಹೆಂಗಿದೀನಿ, ನೀವ್ ಯಾವ ಜಾತಿ ಅನ್ನೋದು ನನ್ಗೆ ಗೊತ್ತು. ಎಲ್ಲ ಹೆಣ್ಣು ಒಂದು ಗಂಡು ಒಂದು ಎರಡೇ ಜಾತಿ ಅಷ್ಟೇ. ನನ್ ಕೈ ಕುಯ್ದ್ರು ರಕ್ತ ಕೆಂಪು ಬರ್ತದೆ, ನಿಮ್ ಕೈ ಕುಯ್ದ್ರು ರಕ್ತ ಕೆಂಪು ಬರ್ತದೆ. ಯಾರ ಕೈ ಕುಯ್ದ್ರು ಕೆಂಪ ಒಂದೇ ರಕ್ತ. ಹೀಗಾಗಿ ಇಲ್ಲಿರ್ತಕ್ಕಂಥ ನೀವೆಲ್ಲ ಅಕ್ಕ ತಂಗಿಯರು ಎಲ್ಲ ಅಣ್ಣ ತಂದಿರ್ತಾರ, ನಾವೆಲ್ಲ ಒಟ್ಟಾಗಿ ಈ ಸಮಸ್ಯೆನ ಎದುರಿಸಿದ್ರೆ ಆ ಸಮಸ್ಯೆ ನಮ್ಮಿಂದ 1 ಕಿಲೋಮೀಟರ್ ದೂರ ಓಡೋದು. ನಾವ್ ಎದುರಿಸ್ಬೇಕಷ್ಟೇ. ನೀವೆಲ್ಲ ಎದುರಿಸ್ತೀರಾ, ಇದಕ್ಕೆಲ್ಲ ಕಟಿಬದ್ಧರಾಗಿರ್ತೀರಾ, ನಾವು ನಿಮ್ ಜೊತೆ ಇರ್ತೀವಿ. ಇದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡಿಯೋಣ, ಹೋರಾಟ ಮಾಡೋಣ. ನಿಮ್ಮನ್ನ ಅವಮಾನ ಮಾಡಿರ್ತಕ್ಕಂಥವ್ರನ್ನ ಬೀದಿಗೆ ಎಳೆದು ಏನೇನಾಗ್ತದೆ ಮಾಡೋಣ ಅಂತೇಳಿ ನಾವು ಕಾನೂನ ಬೇಡ. ಕಾನೂನು ಮುಖಾಂತರ, ಯಾಕಂದ್ರೆ ಈ ದೇಶಕ್ಕೆ ಸಂವಿಧಾನ ಬರ್ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರ ಜೊತೆ ನಾವು ಕೊಟ್ಟಿರ್ತಕ್ಕಂಥ ಸಂವಿಧಾನ ಒಪ್ಪಿ ಕೆಲಸ ಮಾಡ್ತಿರ್ತಕ್ಕಂಥವ್ರನ್ನಾಗಿ ಕಾನೂನು ಕೈ ತಗೊಳ್ಳೋದು ಬೇಡ. ಕಾನೂನು ಕೈ ತಗೊಳ್ಬೇಕಾದಂತ ಸಂದರ್ಭ ಬಂದಾಗ ಕಾನೂನು ಕೈ ತಗೊಳ್ಳೋಣ. ನೀವು ಯಾವ್ದು ಜಗ್ಬೇಡ್ರಿ, ನೀವೆಲ್ಲ ಹೋರಾಟಕ್ಕೆ ಸನ್ನದ್ಧಾಗ್ರಿ. ನಾನು ಹೇಳಿದಿಲ್ಲ ಮಾಡಿ, ನಿಮ್ಗೆ ಅನ್ಸಿದ್ದು ಏನ್ ಬೇಕಾದ್ರೂ ಮಾಡಿ, ನಿಮ್ ಜೊತೆ ನಾವಿದೀವಿ ಅಂತ ಹೇಳ್ತೀನಿ. ನಾವ್ ಆಮೇಲೆ ಇನ್ನೊಂದು ಸರಿ ನಾನು ನಿಮ್ಗೆ ಹೇಳ್ತೀನಿ, ನಾವೇನು ಜಾದು ಕೊಟ್ಟು ಬಂದಿಲ್ಲ. ನಿಮ್ಮಲ್ಲಿ ಸಂಘಟನೆ ಮನುಷ್ಯರಷ್ಟೇ, ನಾವೆಲ್ಲ ಒಂದು ಸಮಾನ ಮನಸ್ಕರು ಅಂತ ಸೇರಿ ಕೂತ್ಕೊಳ್ತೀವಿ, ಮಾತಾಡ್ತೀವಿ. ಯಾವ್ದಾರ ಒಂದು ಸಾಮಾಜಿಕ ಸಮಸ್ಯೆಗಳಿಂದ ಎತ್ಕೊಳ್ತೀವಿ, ಮಾತಾಡ್ತೀವಿ, ಅವ್ರ ಪರವಾಗಿ ನಿಂತ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಬಂದ್ರಪ್ಪ ಯಾರ ಬರೋ ಕಡೆ ಒಂದಷ್ಟು ಮಾತಾಡಿದ್ರೆ ಯಾರು ಬಂದ್ರು ಗುಬ್ಬಿಯಿಂದ ಏನಾನೇ ಹೇಳಿದ್ರು ಹೋದ್ರು, ತಿರ್ಗಾ ನಮ್ಮ ಕಡೆಗೆ ತಲೆ ಹಾಕಿಲ್ಲ ಅಂತ ಕೇಳಬಾರ್ದು. ಯಾಕೆಂದ್ರೆ ಇಲ್ಲಿ ನಿಮ್ ಜೊತೆ ಈ ತಾಲೂಕಿನ ಸಂಚಾಲಕರು, ನಮ್ಮ ಇರ್ಫಾನ್ ಸಂಘಟನಾ ಸಂಚಾಲಕರು, ನಮ್ಮ ಅಧ್ಯಕ್ಷರು ಸಂಚಾಲಕರು ಮೋಹನ್ ಎಲ್ಲರೂ ಇರ್ತಾರೆ, ಸ್ಪಂದಿಸ್ತಾರೆ, ಲಾಗ್ತಕ್ಕಂಥದ್ದು ಹೇಳ್ತಾರೆ. ಏನ್ ಬೇಕು ಹೋರಾಟ ರೂಪರೇಷೆ ಸಿದ್ಧ ಮಾಡೋಣ, ಹೋರಾಟ ಮಾಡೋಣ. ನೀವು ಬಹಳ ಸ್ಪಷ್ಟವಾಗಿರ್ಬೇಕು. ಬಂದ್ರೂಪ ಹೇಳೋದ್ರು ಏನು ಸಮಸ್ಯೆ ಆಗಿಲ್ಲ. ಯಾವ ಸಮಸ್ಯೆಗಳು ಒಂದು ದಿನಕ್ಕೆ ತಿಂಗಳಿಗೆ ಪರಿಹಾರ ಸಿಗಂತ ಸಮಸ್ಯೆಗಳೆಲ್ಲ ಇದು ಚಕ್ರವ್ಯೂಹದ ಸುಳಿ ಸಿಗಾಕೊಂಡಿದ್ದೀರಾ. ಆ ಚಕ್ರವ್ಯೂಹದಿಂದ ಹೊರಗೆ ಬರ್ಬೇಕು ಅಂದ್ರೆ ಅದಕ್ಕೆ ಚಕ್ರವ್ಯೂಹ ಬೇಸ್ಕೊಂಡು ಹೊರಗೆ ಬರ್ಬೇಕು ಅಂದ್ರೆ ನಮ್ಗೆ ಆ ವಿದ್ಯೆ ಗೊತ್ತಿರ್ಬೇಕು. ಆ ವಿದ್ಯೆ ಏನು? ಕಾನೂನು. ಹೋಗ್ಬಿಟ್ಟಿದೀವಿ. ಕಾನೂನು ಹೋರಾಟದ ಮುಖಾಂತರ ನಾವು ಇದನ್ನ ಬಗೆಹರಿಸ್ಕೊಬೇಕು. ಕಾನೂನು ಹೋರಾಟದ ಮೇಲೆ ಅವರೆಲ್ಲ ಹಿಡ್ಕೊಂಡಿದ್ದಾರೆ. ಅವರೆಲ್ಲ ಅಷ್ಟು ಸುಲಭ ಇಲ್ಲ. ಕಾನೂನು ಹೋಗ್ತದೆ ನಮಗೆ ಕೈಗೆ ಎತ್ತುತ್ತೆ ಅಂತ ಹೇಳಿ. ಯಾಕಂದ್ರೆ ಹಿಡಿದು ಎತ್ತಿದ್ದಾರೆ, ಕೆಳಗಿರ್ತಕ್ಕಂಥದ್ದು ಈ ಮನಸ್ಸು ಸಿಗುತ್ತೆ ಅನ್ನೋದಕ್ಕೆ ಅವರೆಲ್ಲ ಹಿಡಿದು ಮೇಲೆ ಎತ್ತಿದ್ದಾರೆ. ಇಷ್ಟು ಎತ್ತರದಲ್ಲಿದೆ, ಹಿಡ್ಕೊಬೇಕು. ಹಿಡ್ಕೊಂಡು ನಾವು ಬಗೆಹರಿಸ್ಕೊಬೇಕು. ಇವತ್ತೇನಾದ್ರು ಒಂದು ಮಾವಿನ ಹಣ್ಣು ತಿನ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಮರದಲ್ಲೇ ಇರುತ್ತೆ. ಏನ್ ಮಾಡ್ಬೇಕು? ನಾವು ಮಾವಿನ ಹಣ್ಣು ತಿನ್ಬೇಕು ಅಂದ್ರೆ ಮರ ಹತ್ತಿ ಕೇಳ್ಬೇಕು. ಮರ ಹತ್ತಕ್ ಬರಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಕಲ್ಲು ನೋಡ್ಬೇಕು. ಕಲ್ಲು ನೋಡಕ್ ಬರಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಮರ ಹತ್ತಕ್ ಬರಲಿಲ್ಲ ಅಂದ್ರೆ ಮರ ಹತ್ತಕ್ಕೆ ಟ್ರೈ ಮಾಡಾರಲ್ಲಿ ಬಿದ್ದು ಕೆಟ್ಕೊಂಡ್ಬಿಟ್ಕೊಂಡ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತಲ್ವಾ, ನೆಕ್ಸ್ಟ್ ಮರ ಹತ್ತಕ್ಕೆ ಹೆಂಗೆ ಅಂತ. ಆ ಎಕ್ಸ್ಪೀರಿಯನ್ಸ್ ಹಿಂಗಾಗಿದೆ. ಏನಾಗಿದೆ? ಹೋರಾಟಕ್ಕೆ ಧುಮುಕಿದಿರಾ ಜೀವನದಲ್ಲಿ ಮೊದಲನೇ ಬಾರಿ ನೀವೆಲ್ಲ ಅಲ್ವಾ? ಈಗ ಹೋರಾಟ ಮಾಡೋದು ನಿಮ್ಗೆ ಬಹಳ ಈಸಿ. ಜನನ ಸಂಘಟಿಸೋದು ನಿಮ್ಗೆ ಬಹಳ ಈಸಿ. ನಿಮ್ಮ ಸಮಸ್ಯೆ ಬೆಳಗಾಗ್ತಾ ಇದೆ. ಇಲ್ಲಿಂದ ತಿಪ್ಪಿಗೆಟ್ಟ ನೀವೆಲ್ಲ 100 ಜನ ಮಹಿಳೆ ಬಂದಿದ್ದೀರಾ, ಹೋರಾಟ ಮಾಡಿದ್ದೀರಾ ಅಂದಾಗ ನಾವು ಚಿಕ್ಕ ನಾಯಕಗಳ ಮೇಲೆ ಪ್ರತಿಭಟನೆ ಮಾಡೋಣ ಇವ್ರ ವಿರುದ್ಧವಾಗಿ.
ಹೋರಾಟ ರೂಪಿಸೋಣ. ಇಲ್ಲಿಂದ ತಿಪ್ಟೂರು 80 ಕಿಲೋಮೀಟರ್ ಬಂದಿದ್ದೀರಾ ಅಂದ್ರೆ 25 ಕಿಲೋಮೀಟರ್ ಚಿಕ್ಕಂಗಳಿ ಬರೋದು ಲೆಕ್ಕ ನಿಮ್ಗೆ. ಸಮಸ್ಯೆಗಳಿಗೆ ಮೊದಲು ನಾವು ನನ್ನ ಸಮಸ್ಯೆ ನಾನೇ ಹೋರಾಟ ಮಾಡ್ಕೋಬೇಕು ಮೊದಲು, ಆಮೇಲೆ ಬರ್ತಾರೆ ಸ್ಪಂದನೆ ಮಾಡ್ತಾರೆ ಎಲ್ರೂ. ಏನೋ ಕಷ್ಟದಲ್ಲಿದೆ ಹೋಗೋಣ ಅವ್ನ ಜೊತೆ ಕೈ ಜೋಡಿಸೋಣ ಅಂತೇಳಿ 1, 2, 3 ಹಿಂಗೆ ಸೇರ್ಕೊಂಡು ಸಾವಿರಾರು ಕೈ ಹಾಕ್ತಾರೆ. ಅವಾಗ ನಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಗ್ತದೆ, ಬಗೆ ನಿಂತದೆ ನಮ್ಮ ಬದುಕು ಸಮಸ್ಯೆಗಳು. ಎಲ್ಲ ಕೆಲ್ಸ್ಕೊಂಬೇಡಿ, ನೀವು ಇರೋಂತರ ನೀವು ಕಟ್ಟಲ್ಲ ಅಂದ್ರೆ ಅವನೇನ್ ಮಾಡಕ್ಕಾಗಲ್ಲ. ಬ್ಯಾಂಕ್ ಅವ್ರಿಗೆ ದುಡ್ಡು ಕಟ್ಟಕ್ಕಾಗಲ್ಲ ಕಡೆ ಹೋಗ ಏನ್ ಮಾಡ್ತಾನೆ ಸರ್ ಅವ್ರ SIM ಆತರ ಏನಿಲ್ಲ ಸರ್, ಅವರು ಸಿವಿಲ್ ನಿಂದ ಹಾಳಾಗೋಗ್ಬಿಟ್ಟೆ ಅದು ಅರ್ಥ ಆಗಿಲ್ಲ. ಅವನು ಹೇಳ್ತಾನೆ ಯಾಕೆಂದ್ರೆ ಮಕ್ಕಳಿಗೆ ನಾನು ಒಂದು ಕಾರ್ಪೊರೇಟ್ ಕಂಪ್ನಿ ನಡೆಸ್ತಾ ಇದ್ದೀನಿ, ನಾನು 25 ಕೋಟಿ 50 ಕೋಟಿ ಬಂಡವಾಳ ಹಾಕಿದ್ದೀನಿ, ತಿಂಗಳ ಇಷ್ಟು ಅಂತ ಬರ್ತಾ ಇದೆ ನನಗೆ. ನಿಮ್ಮ ರಕ್ತ ಹೀರಿ ನಾನು ಬಡ್ಡಿ ತಗೊಳ್ತಾ ಇದ್ದೀನಿ. ಈಗ ಒಂದು 50 ಕೋಟಿ ನಾನು ಬಂಡವಾಳ ಇಟ್ಬಿಟ್ಟಿದ್ದೀನಿ ಉಳಿಯಾರ ಊಟಿನಲ್ಲಿ, ನನಗೆ ತಿಂಗಳ ಇಷ್ಟು ಅಂತ ಇಂಟ್ರೆಸ್ಟ್ ಬರ್ತಾ ಇದೆ, ರೊಟೇಷನ್ ಆಗ್ತಾ ಇದೆ, ಕೊಡ್ತಾ ಇದೆ. ಒಂದ್ಸರಿ ಬಂಡವಾಳ ಹಾಕ್ತೇನೆ ಬರ್ತಲೇ ಇರುತ್ತೆ, ತಿಂಗಳ ರಕ್ತ ಇಲ್ದಂಗೆ ಬರ್ತಲೇ ಇರುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ಈಗ ಅಡ್ಡಿ ಆತಂಕಗಳು ಬಂದಾಗ ನಾನೇ ಮಾಡ್ತೀನಿ, ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ಯಾಕೆಂದ್ರೆ ನಾನು ಬಂಡವಾಳ ಹಾಕಿರ್ತೀನಿ. ಯಾರು ಅಲ್ಲಿ ಅಧಿಕಾರಿಗಳು ಯಾವನಿದ್ದಾನೆ ಇವ್ರು ಯಾಕೆ ಹೋಗ್ತಾರೆ, ನಮ್ಮ ವಿರುದ್ಧವಾಗಿ ಹೋಗ್ತಾರೆ, ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರಲ್ವಾ, ಆ ಸ್ಟೇಷನ್ ಅವ್ರಿಗೆ ದುಡ್ಡು ಕೊಡ್ತಾರೆ. ನಿಮ್ಮನ್ನ ಅವ್ನ್ ಬಂದು ಎದುರ್ಸಕ್ಕಾಗಲ್ಲ. ಯಾಕೆ ಕಾನೂನಾತ್ಮಕ ಮಾಡಕ್ಕಾಗಲ್ಲ, ಕೋರ್ಟ್ ಕಳ್ಸಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಇದ್ರ ಮುಖಾಂತರ ನಿಮ್ಮನ್ನ ಎದುರಿಸ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಗಳಿಗೆ ದುಡ್ಡು ಕೊಟ್ಟಿರ್ತಾರೆ ಅವರು. ನಿಮ್ಮ ಮೇಯರ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ಗೆಲ್ಲ ಅವ್ನು ಕೊಡೋದು. ಇಂಥ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಇಡೀ ರಾಜ್ಯಾದ್ಯಂತ ಏನ್ ಸ್ಟೇಷನ್ಗಳಿದಾವೆ, ಪೊಲೀಸ್ ಇಲಾಖೆ ಇದೆ, ಅವ್ರಿಗೆಲ್ಲರಿಗೂ ಮಾರಾಟ ಮಾಡ್ಕೊಂಡಿರ್ತಾನೆ, ಅವ್ರಿಗೆಲ್ಲರಿಗೂ ದುಡ್ಡು ಕೊಟ್ಟಿರ್ತಾನೆ, ಎಂದೂ ಕಾಸು ಹಾಕಿರ್ತಾನೆ. ಕೋಳಿ ಮಕ್ಕಳು ನಾನು ಹೇಳೋದನ್ನ ಕೇಳ್ಬೇಕಷ್ಟೇ ಅಂತ. ಈಗ ನಮ್ಮ ಮನೆ ಕೆಲ್ಸಕ್ಕೆ ಹೋಗಿ ಕೊಡ್ತಾನೆ ಅಂದಾಗ ನಾನು ಅವ್ರಿಗೆ ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡಿಸ್ಕೊಂಡು ಎಷ್ಟು ದುಡ್ಡು ಕೊಡ್ತೀನಿ, 700 ರೂಪಾಯಿ ದುಡ್ಡು ಕೊಡ್ತೀನಿ ಕೂಲಿ ಬಂದ್ರೆ. ನಾನೇನು ಕೆಲಸ ಮಾಡ್ಬೇಕಾ, ಅವ್ರು ಇಷ್ಟ ಬಂದಿದ್ದು ಮಾಡ್ಬೇಕಾ, ನಾನು ಹೇಳಿದ್ ಮಾಡ್ಬೇಕಲ್ವಾ? ಯಾಕೆ ನಾನು ಹೇಳಿದ್ದು ಯಾಕೆ ಮಾಡ್ತಾನೆ, ನಾನು ಅವ್ರಿಗೆ ಕೂಲಿ ಕೊಡ್ತೀನಲ್ವಾ. ಹಂಗೆ ಅವ್ರಿಗೆ ಕೂಲಿ ಕೊಟ್ಟವನೆ, ಇಷ್ಟ ದಿನ ಮೇಂಟೈನ್ ಮಾಡ್ರಿ ಅವ್ರನ್ನೆಲ್ಲ. ಸ್ಟೇಷನ್ ಕಂಪ್ಲೇಂಟ್ ಬರ್ತದ, ನೆಗ್ಲೆಕ್ಟ್ ಮಾಡಿ ಅವ್ನ ಎದುರ್ಸಾಂತ ಕೆಲಸ ಮಾಡಿ, ಅವ್ರ ಒಗ್ಗಟ್ಟು ಹಾಕೋದ್ ಕೆಲಸ ಮಾಡಿ, ಅವ್ರ ಒಗ್ಗಟ್ಟು ಹೊಡೆಯಂತ ಕೆಲಸ ಮಾಡಿ, ಅಲ್ಲಿ ತಂದಿಕ್ಕಿ ಸಿವಿಲ್ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕಾಗಿದೆ, ಸಿವಿಲ್ ಕಟ್ಕೊಂಡು ಏನಾಗ್ಬೇಕಾಗಿದೆ. ನೀವು ಇಲ್ಲಿ 30,000 ರೂಪಾಯಿ ಸಾಲನೇ ನೀವು ಕಟ್ಟಕ್ಕಾಗ್ತಿಲ್ಲ, ನೀವು ಬ್ಯಾಂಕಿಗೆ ಹೋಗಿ 5 ಲಕ್ಷ 10 ಲಕ್ಷ ಸಾಲ ಕಾಣ್ತೀರಾ? ಹೋಗಲೇ ಸಿವಿಲ್ ಕಟ್ಕೊಂಡು ನನ್ಗೇನಾಗ್ಬೇಕಲ್ಲಿ, ನನ್ಗೆ ಇಲ್ಲೇ ಶಕ್ತಿ ಇಲ್ಲ, ನನಗೆ 30,000 ಕಟ್ಟಕ್ಕೆ. ಬ್ಯಾಂಕ್ ನಾನೆಲ್ಲ ತಗೊಳ್ಳಿ 5 ಲಕ್ಷ 10 ಲಕ್ಷ ಸಾಲನ, ಇಲ್ಲೇ 30,000 ರೂಪಾಯಿಗೆ ಅಷ್ಟೊಂದು ಆಧಾರ ಕೇಳಿದ್ದಾರೆ. ಮಗನೇ ನಮ್ಮ ಮನೆ ಹತ್ರ ಹೆಂಗೋ ಬಂದಲ್ಲಿ ಅಂತೇಳಿ ಹಿಡಿದು ಹ್ಯಾಂಡ್ ಮಾಡಿ ಹೊಡಿರೇ ನೀವು ಹೆಣ್ಮಕ್ಳುಗಳು. ಏನೋ ಅವ್ರ ಅಪ್ಪನ ಮನೆ ನೀವು ಋಣ ತಿಂದಿಲ್ಲ, ನೀವು ಕಟ್ಟಲ್ಲ ಅಂತ ಹೇಳಿ ನನಗಾದ ಕಟ್ತೀನಿ, ಹೋಗಲ್ಲ ನಾನು ಕಟ್ಟೋದಿಲ್ಲ, ಹೋಗೋ ಕೋರ್ಟ್ಗೆ. ನಾನ್ಯಾಕ ಸ್ಟೇಷನ್ಗೆ ಹೋಗ್ಲಿ, ಹೋಗ ಕೋರ್ಟ್ಗೆ ಹೋಗೋ, ನೀನು ನೋಟಿಸ್ ಕಳ್ಸು ನಾನು ಕಟ್ಟಲ್ಲ, ನಾನು ಉತ್ತರ ಕೊಡ್ತೀನಿ, ನನ್ನ ಮನೆ ಜಪ್ತಿ ಮಾಡ್ತೀಯ, ನೋಟಿಸ್ ಕಳ್ಸು. ಏನು ಮಾಡ್ಕೊಳಕ್ಕಾಗೋದಿಲ್ಲ, ನೀವು ಒಗ್ಗಟ್ಟಾಗ್ಬೇಕಷ್ಟೇ. ಆಮೇಲೆ ಎಲ್ಲಾ ಸಮಸ್ಯೆಗಳು 24 ಗಂಟೆ ಇವೆಲ್ಲ ಕೆಲಸ ಮಾಡ್ತಿದ್ರಲ್ಲ, ರಮೇಶ, ಇರ್ಫಾನ್, ಮೋಹನ್ ಇವೆಲ್ಲ ನಿಮ್ ಜೊತೆ ಒಂದೇ ಮಾಡ್ತಿದ್ರಲ್ಲ. ಇವ್ರದ್ಯಾವ್ದೋ ಊರು, ಅವ್ನ್ಯಾವ್ದೋ ಊರು, ಯಾವ್ದೋ ಭಾಗ, ಯಾವ್ದೋ ಗಡಿ ಭಾಗಗಳು. ನಿಮ್ಮ ಸಮಸ್ಯೆಗಳಿಗೆ ಹೇಳಿದ ತಕ್ಷಣ ಅಲ್ಲಿಂದ ಓಡ್ಬರಕ್ಕಾಗ್ತದ? ನೀವು ಗಟ್ಟಿಯಾಗಿ ನಿಂತ್ಕೋಬೇಕು, ನಿಮ್ ಸಮಸ್ಯೆಗಳಿಗೆ ಅಲ್ಲೇ ನೀವು ಗಟ್ಟಿಯಾಗಿ ನಿಂತ್ಕೋಬೇಕು. ನೀವೇ ನಿಂತ್ಕೋಬೇಕು, ನಾಯಕರಾಗಿ ನೀವೇ ನಿಂತ್ಕೋಬೇಕು. ಬಾರೋ ಕೋಳಿ ಮಗನೇ, ಏನ್ ಮಾಡ್ತೀಯ ಮಾಡೋ. ಯಾಕಂದ್ರೆ ನಿಮ್ಮಿಂದ ನಾವಿದೀವಿ, ನಿಮ್ಗೇನಾದ್ರೂ ನಾವಿದೀವಿ. ನೀವು ಧೈರ್ಯವಾಗಿ ನೀವು ಮುನ್ನುಗ್ಬೇಕು. ಈಗ ಯಾವ್ದೋ ಬೆಳಿಗ್ಗೆ ನಾನೆಲ್ಲ ತುಮಕೂರಾಗಿರ್ತೀನಿ, ನೀವು ನಾನು ಫೋನ್ ಮಾಡಿದ ತಕ್ಷಣ ನಾನು ಇಲ್ಲಿಗೆ ಗಾಂಧಾಳಿಗೆ ಬರಕ್ಕಾಗ್ತದ, ಉಳಿಯಾಳಿಗೆ ಬರಕ್ಕಾಗ್ತದ? ನಾನು ಅಲ್ಲಿಂದ ಬರ್ಬೇಕು 3 ಅವರ್ ಬೇಕಾಗ್ತದಲ್ವಾ? ನೀವು ಊರಲ್ಲಿರ್ತಕ್ಕಂಥ ನೀವು ಗಟ್ಟಿಯಾಗಿ ನಿಂತ್ಕೊಂಡ್ರೆ
ಅಂತ 100 ಜನ ಬಂದು ನೀವು ಎದುರಿಸೋ ಶಕ್ತಿ ಇರ್ತಾನೆ ನಿಮ್ಗೆ. ಮಹಿಳೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಆ ಶಕ್ತಿ ನಿಮ್ಮಲ್ಲಿ ಐತೆ. ನೀವು ಅದನ್ನ ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಅವಮಾನ ಆಗಿದೆಲ್ಲ ಉಳಿಯ ಸ್ಟೇಷನ್ ಅಲ್ಲಿ, ಅದಕ್ಕೆ ತಕ್ಕ ಶಾಸ್ತಿ ಮಾಡೋಣ, ಒಂದು ತಕ್ಕ ಶಾಸ್ತಿ ಮಾಡೋಣ. ನಾವು ಹೋರಾಟಕ್ಕೆ ಬಡಗೆ ಹಿಡ್ಕೊಂಡು ಹೋಗ್ಬೇಕಾಗಿದೆ ಇವತ್ತು. ಯಾಕೆಂದ್ರೆ ಆ ಪರಿಸ್ಥಿತಿನಲ್ಲಿ ಇದೀವಿ ನಾವು. ನಮ್ಗೆ ನ್ಯಾಯ ಕೇಳಕ್ಕೆ ಹೋದಂತ ಸ್ಟೇಷನ್ ಅಲ್ಲಿ ನಮ್ಗೆ ರಕ್ಷಣೆ ಇಲ್ಲ ಅಂದಾಗ ನಾವೇನ್ ಮಾಡ್ಬೇಕು? ನಾವು ಊರುಗಳಿಂದ ಹೋಗ್ಬೇಕಾದ್ರೆ ಒಂದು ದೊಡ್ಡ ಹಿಡ್ಕೊಂಡು ಹೋಗ್ಬೇಕು, ನಮ್ಗೆ ನ್ಯಾಯ ಕೊಡಿ ಅಂತ ಹೇಳಿ. ಹೀಗೆ ಮಾಡಿದ್ರೆ ಮಾತ್ರ ನಾವು ಸಾಧ್ಯ, ನಮ್ಮ ಹೋರಾಟ ಗೆಲ್ಲಕ್ ಸಾಧ್ಯ. ನೀವೆಲ್ಲ ಅದು ಸನ್ನದ್ರಾಗ್ತೀರಾ? ನೀವೆಲ್ಲ ನಮ್ಗೆ ಅವಮಾನ ಮಾಡಿದನಲ್ಲ ನನ್ನ ತಾಯಿ, ನಿಮ್ಗೆಲ್ಲ ಇದು ನಿಮ್ಗೆಲ್ಲ ಅವಮಾನ ಆಗಿದೆಯಲ್ಲ. ನಿಮ್ಗೆ ಅವಮಾನ ಆಗಿರ್ತಕ್ಕಂಥದ್ದು ನಮ್ಮ ಅವಮಾನ, ನಮ್ಮೆಲ್ಲರಿಗೂ ಅವಮಾನ, ಸಮಾಜಕ್ಕೆ ಅವಮಾನ, ಮಹಿಳಾ ಸಮಾಜಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು. ಅವನು ಅವಿವೇಕಿದನಲ್ಲ, ಅವನ ವಿರುದ್ಧ ಒಂದು ಹೋರಾಟ ರೂಪಿಸ್ಬೇಕು. ಅದಕ್ಕೆ ಕಾಲಾವಕಾಶ ಬೇಕು. ಆ ಹೋರಾಟಕ್ಕೆಲ್ಲ ಸನ್ನದ್ಧರಾಗಿ ನಿಮ್ಮದ ಮೈಕ್ರೋ ಫೈನಾನ್ಸ್ ಏನಿದೆ ಇದನ್ನ ಎದುರಿಸಿಕೊಳ್ತಕ್ಕಂಥ ಮೊದಲು ನೀವು ಕಲಿಬೇಕು. ಮಾಡಿ, ಕಟ್ಬೇಡಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೋಟಿಸ್ ಕೊಡೋ ಬೋಳಿ ಮಗನೇ ಹೋಗಿ ನಾನು ಕೋರ್ಟಲ್ಲಿ ಬಂದು ಉತ್ತರ ಹೇಳ್ತೀನಿ ಅಂತ ಹೇಳಿ ಬಾರ. ಏನೋ ಮಾಡ್ತೀಯಾ? ನಿಂತ್ಕೋಬೇಕು ಬೀದಿನಲ್ಲಿ, ಕಂಪ್ಲೇಂಟ್ ಕೊಡ್ಬೇಕು ಅವ್ರ ಮೇಲೆ ಸ್ಟ್ರಾಂಗ್ ಆಗಿ. ಕಂಪ್ಲೇಂಟ್ ನೀವು ಹೋಗಿ ಸ್ಟೇಷನ್ಗೆ ಕೊಡ್ಬೇಕಂತೇನಿಲ್ಲವಾ? ನೀಟಾಗಿ ಒಂದು ಕಂಪ್ಲೇಂಟ್ ಬರೆದು ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಿ. ನಿಮ್ಮ ಉಳಿಯ ಠಾಣೆ, ನಿಮ್ಮ ವ್ಯಾಪ್ತಿ ಯಾವ ಠಾಣೆ ಬರುತ್ತೆ ಆ ಠಾಣೆಗೆ ಅಲ್ಲಿಯ ಸಬ್ ಇನ್ಸ್ಪೆಕ್ಟರ್, ಅವನ ಮೇಲಾಧಿಕಾರಿ ಯಾರು, ಸರ್ಕಲ್ ಇನ್ಸ್ಪೆಕ್ಟರ್, ಅವನ ಮೇಲಾಧಿಕಾರಿ ಯಾರು, ಡಿವೈಎಸ್ಪಿ, ಅವನ ಮೇಲಾಧಿಕಾರಿ ಯಾರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಅವನ ಮೇಲಾಧಿಕಾರಿ ಯಾರು, ಕಮಿಷನ್, ಜಿಲ್ಲಾಧಿಕಾರಿ ಕಚೇರಿಗೆ ಪತ್ರ ಬರೀರಿ, ಉಪವಿಭಾಗಾಧಿಕಾರಿ ಕಚೇರಿಗೆ ಪತ್ರ ಬರೀರಿ. ಏನ್ ಬರೀಬೇಕು? ನಮ್ಮ ಮಾನ ಪ್ರಾಣ ರಕ್ಷಣೆ, ನಮ್ಮ ಮಾನ ಪ್ರಾಣ ಹೋಗ್ತಾ ಇದ್ದಾವೆ ಇವರಿಂದ, ನಮ್ಗೆ ರಕ್ಷಣೆ ಕೊಡಿ. ಇಲ್ಲ ಮುಂದಿನ ಏನು ಅವುಗಳ ಸಂಬಂಧಿಸುತ್ತೆ ಅದಕ್ಕೆ ಕಾರಣಕರ್ತರು ನೀವಾಗಿರ್ತೀರಾ. ಪತ್ರ ಬರೀರಿ, ಸರ್ಕಾರಕ್ಕೆ ಪತ್ರ ಬರೀಬೇಕು. ಚಳವಳಿ ಬೀದಿಗಿಳಿದ್ರೆ ಹೋರಾಟ ಮಾಡೋದು ಒಂದೇ ಚಳವಳಿ ಅಲ್ಲ. ಸರ್ಕಾರನ ಇಂಥ ವಿಚಾರದಲ್ಲಿ ಎಚ್ಚರಿಸ್ತಕ್ಕಂಥದ್ದು ಕರ್ತವ್ಯ ಕೂಡ ನಮ್ಗಾಗಿರುತ್ತೆ. ಸರ್ಕಾರ ನಾವು ಇಲ್ಲಿ ಕೂತ್ಕೊಂಡು ಉಳಿಯೋರಲ್ಲಿ ಸಿಎಂ ನೋಡಿದ್ರೆ ಹೆಂಗಪ್ಪ ನೋಡ್ತಾನೆ? ಬರಿಬೇಕು, ಪತ್ರ ಚಳವಳಿ ಸ್ಟಾರ್ಟ್ ಮಾಡೋಣ, ಬರೆಯೋಣ, ಸರ್ಕಾರಕ್ಕೆ ಬರೆಯೋಣ. ಎಲ್ಲ ಇದ್ರಲ್ಲ, ಎಲ್ಲ ಒಟ್ಟಾಗಿ ನೀವೆಲ್ಲ ಇಡೀ ತಾಲೂಕಿನೆಲ್ಲ ಒಟ್ಟಾಗಿ ಹೋದ್ರೆ ಇಡೀ ಮಹಿಳೆಯರೆಲ್ಲ ನೀವು ಕರ್ಕೊಂಡು ಶಕ್ತಿ ಐತಲ್ಲ ನಿಮ್ಗೆ. ಯಾವ ಊರ ಪರಿಚಯ ಇರುತ್ತೆ, ಪರಿಚಯ ಇರಲ್ಲ. ಹೋಗಿ ನಮ್ಮ ಸಮಸ್ಯೆ ಹಿಂಗಾಗಿದೆ ಅಂತ ಮಹಿಳೆಯರು ಬಂದ್ಸಲ್ವ ನಿಮ್ಗೆ? ಬರ್ತಾರಲ್ವ ನಿಮ್ ಜೊತೆ? ಬರಿಬೇಕು, ಪತ್ರಗಳನ್ನು ಬರಿಬೇಕು, ಹೋರಾಟಕ್ಕೆ ಇಳಿಸ್ಬೇಕು. ನೀವು ಓದ್ಬೇಕಾಗಿರ್ತಕ್ಕಂಥ ಕೆಲಸ ಈ ಸಮಸ್ಯೆಗಳಲ್ಲಿ ಇರ್ತಕ್ಕಂಥದ್ನ ಟೀಮ್ ಮಾಡ್ಕೊಳ್ಳಿ. ಹೋಗಿ ಊರುಗಳಿಗೆ ಹೋಗಿ ಸಂಘಟನೆ ಮಾಡಿ, ಅವನ್ನೆಲ್ಲ ಸಂಘಟನೆ ಮಾಡಿ. ನಮ್ಮ ಸಮಸ್ಯೆನೂ ಒಂದೇ, ನಿಮ್ ಸಮಸ್ಯೆನೂ ಒಂದೇ, ಬಾರಕ್ಕ ನಾವಿಬ್ರು ಜೊತೆಗೆ ಹೋಗೋಣ ಅಂತೇಳಿ ಕರ್ಕೊಳ್ಳಿ ನಿಮ್ ಜೊತೆ. ನಿಮ್ಗೆ ಬಲ ಸಿಗುತ್ತೆ, ಇಬ್ರಿಗೂ ಬಲ ಸಿಗ್ತದೆ. ಏನ್ ಬೇಕಾದ್ರೂ ಜಯಿಸೋ ಶಕ್ತಿ ಸಿಗುತ್ತೆ ನಿಮ್ಗೆ. ಹಂಗಿದ್ದಾಗ ಮಾತ್ರ ಈ ಸಮಸ್ಯೆಗಳಿಂದ ಹೊರಗೆ ಬರ್ಬಹುದು. ಅಂದ್ರೆ ಈ ಕ್ಷಣಕ್ಕೆ ನಾಳಿಕೆ ಬಂದ್ಬಿಡ್ತೀನಿ ಅಂತ ಅಲ್ಲ. ನಾನು ನಿಮ್ಗೆ ಅದಕ್ಕೆ ಪದೇ ಪದೇ ಹೇಳಿದೆ, ನಾವೇನೋ ಜಾದು ಕಲ್ತ್ಕೊಂಡ್ ಬಂದಿಲ್ಲ. ನಾನು ಇಲ್ಲಿ ನಾವ್ಯಾರು ಇವರು ಅಲ್ಲಿ ಚೆಂಡೂರು ಬಂದಿದ್ದಾರೆ, ನಾನು ತುಮಕೂರಿಂದ ಬಂದಿದ್ದೀನಿ, ಇವ್ರು ಕೆಬಿ ಕ್ರಾಸ್ ಇಂದ ಬಂದರು, ಅವರು ತಿಪ್ಟರಿಂದ ಬಂದಾಗ, ಇವರು 2 ಗಂಟೆಯಿಂದ ಬಂದಿದ್ದಾರೆ. ಇದೆಲ್ಲ ಯಾವಾಗ ಊರಿನಲ್ವಾ? ಅಲ್ಲ, ನಾವೆಲ್ಲ ಯಾಕೆ ಒಟ್ಟಾಗಿದ್ವಿ ನಾವೆಲ್ಲ ಅಂದ್ರೆ ನಾವೆಲ್ಲ ಸಮಾನ ಮನಸ್ಕರು. ನಮ್ಮಲ್ಲಿ ಏನಿಲ್ಲ, ನಮ್ಮಲ್ಲಿ ಅಂದ್ರೆ ನಾವ್ ಯಾವ್ದೇ ಕೂಡ ಆದ್ರೂ ಏನೇ ಆದ್ರೂ ನಾವೆಲ್ಲ ಒಂದು ಸಮಾನವಾಗಿ, ಸಮಾಜದ ಪರವಾಗಿ ಯೋಚನೆ ಮಾಡೋದಕ್ಕೆ ನಾವೆಲ್ಲ ಒಟ್ಟಾಗಿ ಇಲ್ಲೊಂದು ಸಮಸ್ಯೆ ಇದೆ ಅಂತೇಳಿ ಬಂದಿದೀವಿ ಅಲ್ವಾ? ನೀವ್ಯಾಕೆ ಹಂಗೆಲ್ಲ ಹೋಗ್ಬಾರ್ದು? ನಾವೆಲ್ಲ ನಿಮ್ ಸಮಸ್ಯೆಗೆ ಯಾವ್ಯಾವ ಊರಿಂದ ಬಂದಿದೀವಿ. ನಿಮ್ಮ ಸಮಸ್ಯೆಗೆ ನೀವು ಅಕ್ಕಪಕ್ಕದ ಹಳ್ಳಿಗೆ ಹೋಗಿ ನೀವು ಓಡಾಡ್ಬೋದಲ್ವಾ? ಇವ್ರಿಗೆ ಗೊತ್ತಾಗಕ್ಕೆ ನಮ್ಮಲ್ಲಿ ಗೊತ್ತಿಲ್ಲ. ಸೋಮನಹಳ್ಳಿಗೆ ನಮ್ಮನೆಲ್ಲ ಗೊತ್ತಾಗಿದೆ ಬರೋದು. ನಾಳೆ ಸೋಮನಹಳ್ಳಿಗೆ ಹೋಗಿ ಯಜಮಾನ್ರ ಜೊತೆ ಅಲ್ಲಿ ಸಂಘಟಿಸಿ
ಮಾಡ್ಬೇಕಾಗಿರೋದು ಇದನ್ನೇ. ಎಲ್ಲ ಹೆಣ್ಮಕ್ಳು ಕಾರ್ತಿ ಎಲ್ಲ ಹೇಳ್ರಿ. ಈಗ ನಿಮ್ ಸಮಸ್ಯೆಗೆ 106 ಕಿಲೋಮೀಟರ್ ನಾವು ಬಂದಿದೀವಲ್ವಾ? ನಿಮ್ ಸಮಸ್ಯೆಗೆ ಬಂದಿದೀವಿ ನಾವು, ನಿಮ್ ಸಮಸ್ಯೆಗೆ ನಾವು ನಿಂತ್ಕೊಳ್ತೀವಿ. ಏನಾಗುತ್ತೆ ಆಗ್ಲಿ, ಇಲ್ಲ ಎಲ್ಲೋ ಕೊಡಿತಾರ ಎತ್ತೀನಿ ನಾನು, ಇಲ್ಲ ಒದೆ ಕೊಡೋಣ, ನಾವೆಲ್ಲರೂ ಸೇರಿ ಒದೆ ಕೊಡೋಣ.